ನಿರ್ಮಲಾದ ಕವನಿರದಿಂಟಿ ಗುರುತ ಕೃಪರೆಂಬುದು ಕೇಳುತ್ತವರು ನಡು ನೀರೊಳೆದ ಮಾತಾಡುದಿಯ ಕುರು ಕೃಪಾಲಕ ನಿರವನು ಯುದ್ಧರಂಗದಿಂದ ತಪ್ಪಿಸಿಕೊಂಡಂತಹ ಕೌರವ ಎಲ್ಲಿ ಅಡಗಿ ಹೋಗಿದ್ದಾನೆ ಎನ್ನುವುದನ್ನು ಹುಡುಕುವುದೇ ತ್ರಾಸವಾಗಿ ಹೋಯಿ ಎಲ್ಲಿ ನೋಡಿದರೂ ಕೌರವನ ಪತ್ತೆ ಇಲ್ಲ. ಹಾಗಿದ್ರೆ ಎಲ್ಲಿ ಅಡಗಿ ಕುಳಿತಿದ್ದಾನೆ ಎನ್ನುವುದೇ ವಿಷಯ. ಸಿಕ್ಕಿರುತ್ತಿದ್ರೆ ಒಮ್ಮೆಗೆ ಅವನನ್ನು ಏನು ಮಾಡುತ್ತಿದ್ದೆ ಅನ್ನುವುದೇ ಈಗ ನಾನು ಕೈಯಲ್ಲಿರುವಂತಹ ಗದೆಯಿಂದ ಒಂದೇ ಪ್ರಹಾರದಿಂದ ಭೀಷ್ಮನ ಆ ಕೌರವನೇ ಇಲ್ಲ ಎನ್ನುವ ಹಾಗೆ ಮಾಡಿಬಿಡಿ. ಏನು ಮಾಡು, ಸಿಗಲಿಲ್ವಲ್ಲ. ಕಳುಹಿಸಿದಂತಹ ಅಮ್ಮ ಗೂಢಚರ್ಯರು ಯಾವುದೇ ವಾರ್ತೆಯನ್ನು ಇನ್ನೂ ತರಲಿಲ್ವಲ್ಲ. ಏನು ಭೀಮಸೇನ್ ಮಹಾರಾಜರೇ? ಯಾರು ಪರಿಚಯ ಆಗಲಿಲ್ವೇ? ಯಾರು? ಬೇವು ಸಪ್ಪುಚಾರರು. ಓಹೋ ನೀವು ಚಪ್ಪು ಸರರು. ಏನು ರಾರೇ ತಕ್ಕೊಳ್ಳಿ ಏನು ತಕ್ಕೊಳ್ಳಿ. ಪರಿಚಯ ಆಗಲಿಲ್ಲ ಅಂತ ನೀವು ಪರಿಚಯ ಇಲ್ಲದಾಗೆ ಮಾತನಾಡ್ತಿದ್ದೀರಲ್ಲ. ಪಕ್ಕನೆ ನೀನು ಯಾರು ಅಂತ ಗೊತ್ತಾಗ್ಲಿಲ್ಲ. ಇದೇನು ನಿಂದು ವೇಷ? ನಮಸ್ಕಾರ ಬಿಟ್ಟು ಸಲಾಮು. ನಮಸ್ಕಾರ ಬಿಟ್ಟು ಸಲಾಮು. ಹೌದು ಸಲಾಂ. ಸಲಾಂ ಏನು ಬದಲಾಗಿ? ಸಲಾಮು ತಕ್ಕೊಳ್ಳಿ. ಬೆನ್ನಿಗೆ ವಿಷಯವೂ ಬರ್ತದೆ. ಬೆನ್ನಿಗೆ ಹೌದು, ಆ ಜೊತೆಗೆ ಹೌದು, ಅದರ ಬೆನ್ನಿಗೆ ವಿಷಯವೂ ಬರ್ತದೆ. ಆದ ಕಾರಣ ಸಲಾಮು ತಗೊಳ್ಳಿ. ಆಯ್ತು, ತಗೊಂಡೆ. ಆಗಾಗ ನಿಮಗೆ ಬೇಕಾದ ಹಾಗೆ ಮೊಲದ ಮಾಂಸಗಳೆಲ್ಲ ತರಬೇಕು, ಬೇಟೆಯಾಡಬೇಕು. ಬೇಟೆ ಮಾತ್ರ ಲೆಕ್ಕಾಚಾರ, ಬೇರೆಚಾರರು ಆಗಬೇಕು. ಈಗ ನಾನು ನಿನಗೆ ಹೇಳಿದ್ದೇನು ಅಲ್ವ? ಹೌದೌದು, ಬೇಟೆ ಎಂಬ ನೆಪದಲ್ಲಿ ಆಗಬೇಕು ಅಂತ ನಾವು ಕೆಲಸ ಮಾಡುತ್ತಾ ಬಂದವರಲ್ವೇ? ಯಾವತ್ತಾದ್ರೆ ಹಾಗೆ, ಇವತ್ತೇನು ಅಂತ ಹಾಗೆ ಕೆಲವರನ್ನೆಲ್ಲ ಸೇರಿಸಿದ್ದೇವೆ ನಾವು. ಬೇಟೆಗೆ ಅಂತ ನಾವು ಹೊರಟೆವು. ಎಲ್ಲೆಲ್ಲಿಗೆ? ಬೇಟೆಗೆ ಹತ್ತಿರದ ಈ ಹೊಲದಲ್ಲೇ, ಆ ಹೊಲದಲ್ಲೆಲ್ಲ ಬೇಟೆ ಆಡಿದೆವು. ಆ ಬೇಟೆ ಆಡುವಾಗ ಬೇಟೆಯಲ್ಲಿ ಭಾರಿ ಸಂಗತಿ ಆಯ್ತಲ್ಲ. ಏನು? ಬೇಟೆಗೆ ಬೇಕಾದ ಈಟಿ ಕಟಾರಿ ಕೋಟಿ ಪೂಜಾರಿ ಎಲ್ಲ ಬೇಕು ಅಂತ ಆಯ್ತು. ಏನಾದೆಲ್ಲ ಅದಕ್ಕೆ ಈ ಬೇಟೆ ಆಡಬೇಕಾದ್ರೆ ಈಟಿ ಕಟಾರಿ ಅದೆಲ್ಲ ಬೇಕು ಅಂತ ಆಯ್ತು. ಮತ್ತೆ ಅದು ಯಾರು? ಕೋಟಿ ಪೂಜೆ ಅಲ್ಲ, ಅಲ್ಲಿ ಗೂಟ ಹಾಕುವ ಅವನ ಹೆಸರು. ಗೂಟ ಹಾಕಿದೆವು, ಬಲೆಯ ಬೀಸಿದೆವು. ಯಾಕೆ? ಮೊಲ ಸಿಗಬೇಕು ಅಂತ ಇದ್ರೆ ಮೊಲ ಆಕಾಶ ಮೇಲೆ ಹಾರಿ ಹೋಗುದಿಲ್ಲಲ್ಲ. ಎಲ್ಲೆಲ್ಲ ಪದರ ಉಂಟೋ ಆ ಪದರ್ನ ಹತ್ರ ಬಲೆಯನ್ನು ಬೀಸಿ ಅಲ್ಲಿಂದ ಒಂದು ಕೋಲಿನ ತುಂಡನ್ನಿಟ್ಟು ಬಿಡುದು ಆ ಬಲೆ ಹತ್ರಕ್ಕೆ. ಓಡುವಾಗ ಈ ಕೋಲಿನ ತುಂಡ ಆಚೆ ಬಿದ್ದು ಈ ಬಲೆಯೊಳಗೆ ಸುರುಕಿ ಮೊಲದ ಮಾಂಸವನ್ನು ಹಿಡ್ಕೊಂಡು ಬರುವುದಕ್ಕಾಗಿ ನಾವು ಹೋಗಿದ್ದೇವೆ.
ಹೋಗಿದ್ದೆವು. ಹಾಗೆ ಹೋಗುತ್ತಾ ಹೋಗುತ್ತಾ ಸೇರುತ್ತಾ ಏನಾಯ್ತು? ಎಲ್ಲಿಯವರೆಗೆ ಹೋದೆ ಗೊತ್ತಾ? ಎಡಗಡಾರೆ ಎರೆದಾಗಾಗಿ 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 ಏನು ಹೀಗೆ ಬೇಟೆಯಾಡುತ್ತಾ ಆಡುತ್ತಾ ನಾವು ಆ ಕಡೆಗೆ ಹೋಗಿ ಬಂದಾವಾಗ ಇಲ್ಲೆಲ್ಲ ಬೇಟೆಯಾಡುವುದು ಬೇಡ ಅಂತ ಒಂದು ಬದಿಯಲ್ಲಿ ಬೇಟೆ ಆಡ್ಲಿಕ್ಕೆ ಶುರು ಮಾಡಿದೆವು. ಎಲ್ಲಿ ಆದ್ರೂ ಕೆರೆಯ ದಡದ ಹತ್ತಿರದಲ್ಲಿ ಬೇಟೆ ಆದ್ರೆ ಕೆಲವು ಮೊಲಗಳೆಲ್ಲ ಬರ್ತದಲ್ಲ, ಅದೆಲ್ಲ ಸಿಕ್ಕಿದ್ರೆ ಬೇಟೆ ಆಡಬಹುದು ಅಂತ ಎಂಬುದಾಗಿ ನಾವೆಲ್ಲ ಕೆಲವು ಪ್ರಯತ್ನ ಪಟ್ಟು ಬೇಟೆ ಆಡುತ್ತಾ 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 ಬೇಜಾರಾಯ್ತು. ಯಾಕೋ ಬೇಜಾರಾಯ್ತು ಅಂದ್ರೆ ಬೇಸರ ಯಾಕಾಯ್ತು? ಅಲ್ಲಿ ಬೇಜಾರಾಯ್ತು ಅಂತ ಹೇಳುವಾಗ ಒಬ್ಬೊಬ್ರು ಹೇಳಿದ್ರು, ಬೇಜಾರಾಗುವಾಗ ಆಚೆ ಈಚೆಗೆಲ್ಲ ನೋಡ್ತಾ ಹೋದ ಕೂಡಲೇ ಮೇಲಿನ ಬಿಸಿಲು ಈ ಬಿಸಿಲಿಗೆ ಬಾಯಾರಿಕೆ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಆವಾಗ ಎಂತ ಮಾಡುದು? ಬಾಯಾರಿಕೆ ಆದ್ರೆ ಬಿಸಿಲೇರಿ ಕುಡಿಬೇಕು ಅಂತ ಹೇಳಿದ್ರು. ಏನು ಬಾಯಾರಿಕೆ ಆದ್ರೆ ಬಿಸಿಲೇರಿ ಕುಡಿಬೇಕು ಅಂತ. ಬಿಸಿಲೇರಿದ್ರೆ ಬಾಯಾರಿಕೆಗೆ ಕುಡಿಬೇಕು ಅಂದ್ರು. ಆಗ ಎಲ್ಲಿ ಉಂಟು ಆಚೆ ಈಚೆ ನೋಡ್ತೇವೆ, ಸೋಂಪಣ್ಣ ಸರೋವರ ಖಂಡಿತ. ಯಾರ್ದು? ಸೋಂಪಾಯನ ಸರೋವರ. ಹೌದು. ಏನು ಕಂಡಿತು? ಎಮ್ಮೆ ಕಂಡಿತು? ಎಮ್ಮೆ ಅಲ್ಲ, ಅದು ವೈಪಾಯನ ಅಂತ ಸರೋವರ. ಅದು ಹೌದು, ವೈಪಾಯನ ಸರೋವರ. ಅದನ್ನು ಕಂಡಿದ್ದೆವು. ಎಲ್ಲರೂ ಆದಷ್ಟು ಬೇಗ ಆಚೆ ಈಚೆ ನೋಡಿ ಕೈ ಕಾಲು ತೊಳೆದೆವು. ಹೌದಾ? ನೀರಿಗೆ ಇಳಿದು ಕೈ ಕಾಲು ತೊಳೆದೆವು. ನೀರಿನ ಕೈ ಕಾಲು ತೊಳೆದು ಅಲ್ಲಿಂದಲೇ ನೀರು ಕುಡಿದೆವು. ಏನು ಕೈ ಕಾಲು ತೊಳೆದು ಅಲ್ಲೇ ಕುಡಿಯುವುದನ್ನು ಮತ್ತೆಂತ ಮಾಡುದು? ಮೊದಲು ಕುಡಿಯಬೇಕಿತ್ತು ನೀವು. ಹೌದಾ? ಮತ್ತೆ ಇದು ಬಿಸಿಲೇರಿ ಅಲ್ಲ, ಅದೇ ಕುಡಿಬಹುದು ಅಂತ ನಾವು ಕುಡಿದದ್ದು. ಹಾಗೆ ನಿನಗೆ ಬಿಸಿಲೇರಿ ತಲೆಯು ಏರಿದೆ. ಹೌದಾ? ಹಾಗೆ ಅಂತ ನಾವು ಕುಡಿದದ್ದು. ಯಾವುದು ಅಂತ ಗೊತ್ತಾಗ್ಲಿಲ್ಲ, ಮೊದಲು ಮಾಡಬೇಕು. ಹಾಗೆ ಹೀಗೆ ನೀರೆಲ್ಲ ಅಲ್ಲಿದ್ದದನ್ನೆಲ್ಲ ಅಲ್ಲಿಂದ ಹೋಗಿ ಎಲ್ಲ ಸೋಸಿ ಕುಡಿದಾಗ ಅಲ್ಲಿಂದ ಆಯಾಸ. ಏನು ಆಯಾಸ? ಆಯಾಸ ಪರಿಹಾರ ಆಯ್ತು. ಈ ಬೇಟೆಯಾಡಿ ಸುತ್ತಿ ಎಲ್ಲ ಆಯಾಸ ಆಯ್ತು. ಹೌದು. ಅದಕ್ಕೆ ನಾವು ಕುಡಿದದ್ದು ಅಲ್ಲೇ ಅಲ್ವಾ? ಎಲ್ಲಿ? ಸರೋವರದಲ್ಲಲ್ವಾ? ಅಲ್ಲೇ ಅಲ್ವಾ? ಸರೋವರದಲ್ಲಿ ಕುಡಿದದ್ದು. ಹಾಗೆ ಸರೋವರದಲ್ಲಿ ಕುಡಿದಾಗ ಸಾಗರದಲ್ಲಿ ಕುಡಿದ ಹಾಗೆ ಆಯ್ತು ಆಗ. ಹೌದು. ಆಚೆ ಈಚೆ ನೋಡ್ತೇವೆ, ಸ್ವಲ್ಪ ನೀರು ಕುಡಿದ ಬೆನ್ನಿಗೆ, ಹೊಟ್ಟೆ ತುಂಬಿದ ಬೆನ್ನಿಗೆ ಒಂದು ಮರ ಕಾಣುತ್ತಾ ಆಯ್ತು ಮಹಾರಾಜರೇ. ಮರಕ್ಕೆ ತಲೆ ಹಾಕಿ ಅಲ್ಲಿ ಹೀಗೆ ಮಲಕೊಂಡೆವು. ಏನು ನಿಮ್ಮಲ್ಲಿ ಹೇಳಿದ್ದೇನೋ ಕೆಲಸ? ಅದಲ್ಲ, ಅಲ್ಲಿ ಹೋಗಿ ಮಲಗಲಿಕ್ಕೆ ಹೇಳಿದ್ದ ಅಲ್ಲ, ಆಯಾಸ ಪರಿಹಾರಕ್ಕೆ ಮಲಕೊಂಡೆವು. ಸ್ವಲ್ಪ ಹೊತ್ತು. ಹೌದೌದು. ಕಣ್ಣು ಮುಚ್ಚಿದೆವು, ಕಿವಿ ಕೇಳುತ್ತಾ ಇತ್ತು. ಮುಚ್ಚಲಿಕ್ಕೆ ಆಗುದಿಲ್ಲ ಅಂತಾರೆ. ಕಿವಿಯಲ್ಲಿ ವಿಷಯ ಕೇಳುತ್ತಾ ಇತ್ತು. ರುಯಿನ್ ಅಂತ ಜೇನ್ನೊಣಗಳ ಕಾಟ ಇತ್ತು. ಅದು ಇತ್ತು. ಅಂತ ಎಚ್ಚರಿಕೆಯಲ್ಲಿ ಇದ್ದೆವು. ಹಾಗೆ ಮಲಗಿದಾಗ ಒಂದು ಸಂಗತಿ ಆಯ್ತಲ್ಲ, ಏನೋ ಹೊರದ ಬದಿಯಲ್ಲಿ ಕೃತವರ್ಮ ಕೃಪರುಗಳ ಗೂಢ ಜನೆಯಾದಷ್ಟು
ದಾಸನಲ್ಲಿ ಕೃತವರ್ಮ ಕುಮರುಗಳ ಕೂಟ ಜೊತೆಯಾಗ ಸ್ವತ್ತ ಮಾತಲ್ಲಿ ಅಲ್ಲಿ ಗೊತ್ತು ಅಲ್ಲಿ ಏನು ಅಲ್ಲಿ ಕೇಳ್ತಾ ಇತ್ತು. ನೀರಾಗೆ ಮುಳುಗಿ ನೀರಾಗೆ ಮುಳುಗಿ ಕೃತಗಾದಿ ಕುರುರಾಯ ನಿರುದೌನೆ ಏ ಪಲಕು ಏ ಏ ಸಲಾಮು ಬಹು ಸಲಾಮು ಏ ಸಲಾಮು 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 ಸಲಾಮ್ 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 ಹೊರದಿನ ಮೇವು ಸೋಮೇನಿಯ ಮೆಡೆಯ ದೊರೆಯೇ, ಹೀಗೆ ಮಲಗಿದಾಗ ಕೆಲವರ ಧ್ವನಿ ನಮಗೆ ಕೇಳಿತ್ತು. ಅದು ಏನೋ ಮಲಗಿ ಕನಸು ಕಂಡೆ. ಹಾಗಲ್ಲ, ಆ ನಾನು ಹೇಳಿದೆಲ್ಲ, ಕಣ್ಣು ಮುಚ್ಚಿದ್ದು ಮಾತ್ರ ಕಿವಿ ಅಲ್ಲೇ ಕೇಳ್ತಾ ಇತ್ತು ಅಂತ. ನಿನ್ನ ಗೋಚರಕ್ಕೆ ನೀನಿದ್ದಿ, ಮಲಗಿದ್ದು ಮಾತ್ರ. ಹೌದು. ಹಾ, ಆ ಸರೋವರದ ಬದಿಯಲ್ಲಿ ಏನ್ ಕೇಳಿ? ಕೆಲವರು ಪರಿಚಯ ಇದ್ದವರ ಸ್ವರ ಕೇಳಿದ್ದಾರಂತೆ. ಪರಿಚಯ ಅದು? ಹೌದೌದು. ನಿನ್ನವರೇ ಕರ್ಕೊಂಡು ಹೋದವು? ಹೌದಪ್ಪ, ನಿನ್ನೊಟ್ಟಿಗೆ? ನನ್ನೊಟ್ಟಿಗೆ ಬಂದವರು ಅಲ್ಲೇ ಇದ್ರು. ಆದ್ರೂ ಕೆಲವರೆಲ್ಲ ಅಲ್ಲಿದ್ದವರು ಅಂತ ಗೊತ್ತಾಯ್ತು, ಯಾರು ಇದ್ದಾರೆ ಅಂತ ಮೆಲ್ಲ ತಲೆ ಎತ್ತಿ ನೋಡಿದೆ. ಯಾರು ಅದಾಗಿದೆ? ಕೃತರ್ಮ ಆ ಕೃತರ್ಮ ಕೃತವರ್ಮ. ಹಾ ಹಾ ಹೌದು. ಹೌದೌದು. ಆ ಮತ್ತೆ ಆ ಮತ್ತೆ ಯಾರು? ಕಪ್ಪೆ ಆಚಾರ್ಯ. ಆ ಕಪ್ಪೆ ಆಚಾರ್ಯ. ಏನದು? ಏನೇನು ಹೆಸರು? ಕೃಪಾಚಾರ್ಯ. ಕೃಪಾಚಾರ್ಯ. ಕೃಪಾಚಾರ್ಯರಲ್ವ? ಹೌದೌದು. ಆ ಮತ್ತೆ ಅಶ್ವತ್ಥ ಮರ, ಈ ಕೆರೆ ಬದಿಯಲ್ಲಿ ಅಶ್ವತ್ಥ ಮರ ಇತ್ತು. ಮರ? ಹೌದು, ಅಶ್ವತ್ಥ ಮರ. ಮರ ಮರ ಮಾತಾಡ್ತದ? ಹೌದು, ಅಶ್ವತ್ಥ ಮರ. ಅಶ್ವತ್ಥಾಮ. ಅಶ್ವತ್ಥ ಮರ. ಹೌದಾ? ಅಶ್ವತ್ಥ ಮರ ನೋಡಿದ್ದು ಹೌದು ಅಂತ ಅಶ್ವತ್ಥ ಮರ ನೋಡಿದೆ ಅಂತ ನೀನೇ ಹೇಳಬೇಕು. ಹೌದಾ? ಹೌದು, ನೋಡಿದೆ. ಹೌದಾ? ಅವನು ಮಾತನಾಡುವುದು ಕೇಳಿದೆ. ಅಲ್ಲಿ ಬಂದು ಮಾತಾಡ್ತಿದ್ದೆ. ಹೌದು. ಏನಂತ? ಮೇಲೆ ಬಾ, ಆ? ಮೇಲೆ ಬಾ, ಮೇಲೆ ಬಾ. ಏನು? ಯಾಕೆ ನೀರಲ್ಲಿ ಕೂತಿದ್ದಿ? ಆ? ಮೇಲೆ ಬಾ ಅಂತ ಹೇಳುವಾಗ ನೀರು ಒಳಗಿಂದ ಆ? ಕೂತು 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 ಏನು? ಒಂದು ಹಕ್ಕಿ ನೀರಿನಲ್ಲಿ ಹೋಗ್ತದೆ, ಅದಿತ್ತು. ಆ ಧ್ವನಿಯನ್ನು ಹಿಡಿದು ಅವರು ಮಾತಾಡ್ತಿದ್ರು. ನೀರಲ್ಲಷ್ಟೇ ಕೇಳುದು, ಆ? ಕೂತು ಕೂತು ಅಂತ ಕೇಳುದು. ಆ? ನಾನು ಬರುವುದಿಲ್ಲ, ಆ? ನೀವು ಹೋಗಿ ಅಂತ ಹೇಳುವಾಗ ಅವರಿಗೆ ಅರ್ಥವಾಗ್ತಾ ಇತ್ತು ಅದು ಮಾತುಗಳು. ಆ? ನೋಡಿದ್ರೆ ನೋಡಿದರೆ ಇನ್ನೂ ದೃಷ್ಟಿಯನ್ನು ಹಾಯಿಸಿದೆ ನಾವು. ಗಮನವನ್ನು ಹರಿಸಿದಾಗ ಏನು? ಯಾರು ಏನು ಅಂತ ನೋಡುತ್ತೇನೆ. ಆ? ಒಬ್ಬ ಕರೆಯುವುದು ಕೇಳುತ್ತದೆ, ಏನು? ಗುರುರಾಯ ಮೇಲೆ ಬಾ, ಗುರುರಾಯ ಮೇಲೆ ಬಾ. ಆ? ಆಗ ನೀರೊಳಗಿರುವವ ಗುರುರಾಯ ಅಂತ ಅರ್ಥ ಆಯ್ತು. ಆಹಾ. ಹಾಗಾದ್ರೆ ಸರೋವರದಲ್ಲಿ ಗುರುರಾಯ ಇದ್ದಾನೆ ಅಂತ ಹೇಳುವುದಕ್ಕೆ, ಆ? ನಿಮ್ಮನ್ನು ಹೇಳುವುದಕ್ಕಾಗಿ ಆ? ಓಡಾಡಿಕೊಂಡು ಬಂದಿದ್ದೇನೆ. ಪತಿ ಬದಿಗೆ ಶಬರವೆಂದುದ ಗದ್ಯದಿಗ ಹರುಷದಲ್ಲಿ ಮರುದಗ ಪ್ರತಿಪದಿಗೆ ಶಬರವೆಂದುದ ಗದ್ಯದಿಗ ಹರುಷದಲ್ಲಿ ಮರುದಗ ಮುದ್ದಿನ ಗಾವಳಿಯ ಬಲಗಳ ವೀರ ಮುದ್ರಿಕೆಯ ಇತ್ತನವರಿಗೆ ಗಂಗ ಚಿತ್ತವ ಮತ್ತವರ ಮನ್ನಿದುದ ಕಳೆದುದಿತ್ತ ಧರ್ಮದ ನಡೆಗೆ ಬಂದು ಸುರಿದರು ವಿನಯದಲ್ಲಿ. ಬೇಯಿನ ಚರರೇ, ಒಳ್ಳೆಯ ಸುದ್ದಿಯನ್ನೇ ತಂದಿದ್ದೀರಾ ಈ ಹೊತ್ತು ನನಗೆ. ಅಂತಹ ಸುದ್ದಿಯನ್ನು ತಂದ ನಿಮ್ಮನ್ನು ಹೀಗೆ ಬಿಡುವುದ ನಾನು? ಹೀಗೆ ಕಳುಹಿಸುವುದಿಲ್ವ? ನಿಮಗೆ ಸನ್ಮಾನ ಮಾಡಬೇಕು. ಹಾಗಿದ್ರೆ ನಿಮ್ಮ ಹೇಳಿಕೆಯ ಪ್ರಕಾರ ಆ ದ್ವೈಪಾಯನ ಸರೋವರದಲ್ಲಿ ಗೌರವ ಅಡಗಿದ್ದಾನೆ ಎನ್ನುವುದಲ್ಲವೇ? ಹೌದೌದು. ಹೀಗೆ ಅಲ್ಲ ನಿಮಗೆ ಈಗಲ್ಲಿ ತಗಲ್ಲಿ ಮುತ್ತಿನ ಏಕಾವಲಿ ಸರವನ್ನು ಕೊಟ್ಟಿದ್ದೇನೆ ನಿಮಗೆ. ನನಗೆ ಯಾಕೆ ಇದರ ಆವಳಿ? ಆವಲಿ ಎಲ್ಲೋದು? ಏಕಾವಲಿ ಸರ ಅಂತ. ಅಷ್ಟೇ ಅಲ್ಲ, ಪರಮ ಸಂತೋಷಗೊಂಡವನಿದ್ದೇನೆ. ಇದೋ ನನ್ನ ಮುದ್ರೆ ಉಂಗುರವನ್ನು ಒಯ್ಯುತ್ತಾ ಇದ್ದೇನೆ. ಈ ಉಂಗುರದ ಒಳಗೆ ಹೋಗಿ ಹೊರಗೆ ಬರಬಹುದು. ನನಗೆ ಹಾಕಿದನು ಎತ್ತುವುದ್ಯಾರು? ನನ್ನ ಸಂತೋಷಕ್ಕೆ ಕೊಟ್ಟಿದ್ದು ಇಟ್ಟುಕೊಳ್ಳೋ ನೀನು.
ನಿಮಗೆ ಸಂತೋಷಕ್ಕೆ ಕೊಟ್ಟಿದ್ದೀನಿ, ನಾನು ಇದನ್ನು ಇಟ್ಟುಕೊಳ್ಳುವುದು ಹೇಗೆ? ಒಳ್ಳೆಯ ಸುದ್ದಿಯನ್ನು ತಂದವನಲ್ವೇ ನೀನು? ಹೌದೌದು. ನನ್ನ ಆಪ್ತ ಬೇಹಿನ ಚರಣಲ್ವೇ ನೀನು? ಹೌದೌದು. ನಿನಗೆ ಈ ಹೊತ್ತು ಕೊಡದಿದ್ದರೆ ಇನ್ಯಾವಾಗ ಕೊಡೋದು? ಆದಿ ಹೋಗಿ ಬಂದಿದೆಯಲ್ಲ, ವಿಶ್ರಾಂತಿಯನ್ನು ಪಡೆದುಕೋ. ಉಳಿದ ವಿಚಾರ ನಾನು ನೋಡಿಕೊಳ್ತೇನೆ. ಆಗಲಿ ಆಗಲಿ ಆಗಲಿ. ವಿಷಯವನ್ನು ಆದಷ್ಟು ಬೇಗ ಅಣ್ಣನಲ್ಲಿ ಹೇಳಬೇಕಾಗಿದೆ. ಅವನ ಬಳಿಗೆ ಸಾಗುತ್ತೇನೆ. ಲಾಲಿಸಿ ಕೇಳಿಂದಿ ಹೊಸಗೆ ಅಣ್ಣ ದೇವ ಅಣ್ಣ ದೇವ, ಆ, ಆ, ಲಾಲಿಸಿ ಕೇಳಿಂದಿ ಹೊಸಗೆ ಅಣ್ಣ ದೇವ ಮನಗೊಂಡು ಆಲಸ್ಯವ ಮಾಡಬೇಡ ಅಣ್ಣ ದೇವ ಧೂಳ ಕೌರವೇಂದ್ರ ನಿರವ ಅಣ್ಣ ದೇವ ಈಗ ಕೇಳಿದೆ ನಾನೆಲ್ಲ ಪರಿಯ ಅಣ್ಣ ದೇವ ಲಾಲಿಸಿ ಕೇಳಿಂದಿ ಹೊಸಗೆ ಅಣ್ಣ ದೇವ ಅಣ್ಣ ದೇವ ಅಣ್ಣ ದೇವ, ನಮ್ಮ ಭೀಮಸೇನ ಹೊಸದೊಂದು ವಾರ್ತೆಯನ್ನು ಹೊತ್ತು ತಂದವನಿದ್ದೇನೆ ನಾನು. ಹೊಸತ್ತು ವಾರ್ತೆ. ಹೌದು. ಈ ಆಪತ್ತು ಕಾಲದಲ್ಲಿ ನಿನ್ನ ಹೊಸತ್ತು ಹಳತ್ತು ಏನು ಆ, ಏನು ಹೇಳ್ತೀಯ? ಅದೇ ಬೇಕಾಗಿರು. ಅದೇ ಯಾವ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ, ಹಾ, ಅಂತಹದೊಂದು ವಾರ್ತೆಯನ್ನು ತಂದವನಿದ್ದೇನೆ ಅಣ್ಣ ನಾನು. ನೀನು ವಾರ್ತೆಯನ್ನು ತರಬಹುದು. ಹಾ. ನನಗೆ ಎಲ್ಲ ಯಾವ ಕಡೆಯಲ್ಲಿ ನೋಡಿದರೂ ತಲೆಬಿಸಿಯೇ ಆಗಿದೆ. ಯಾಕೆ? ಯಾಕೆ? ಅದನ್ನು ನೀನೇನು ತಿಳಿಯದವನಲ್ಲ. ಹ್ಮ್. ನಮ್ಮ ಮನೆಯಾದಂತಹ ಕೌರವ ಆ, ಬೇಡ ಬೇಡ ಎಂದು ಹೇಳಿದರೂ ಯುದ್ಧವನ್ನೇ ಬಯಸಿದ. 18 ದಿವಸದ ಭಾರತ ಯುದ್ಧ, ಆ, ಅದರಲ್ಲಿ 99 ಮಂದಿ ಅವರು ಅಳಿದಿದ್ದಾರೆ. ಆ, ಆದರೆ ನಿಯಮ ಇರುವುದು ಹೇಗೆ? 99 ಮಂದಿ ಅಳಿದು ಒಬ್ಬ ಉಳಿದರೂ ಅಶ್ರಾವತಿಯ ರಾಜ್ಯ ಕೌರವರಿಗೆ. ಹೌದು. ಪಾಂಡವರಂತಹ ನಮಗೆ, ನಮ್ಮಲ್ಲಿ ಒಬ್ಬ ಅಳಿದರು ಅವನಿಗೆ. ಆ, ಹೀಗಿರುವಾಗ ಹ್ಮ್, ನಮ್ಮ ಪಾಲಿಗೆ ಗೆಲುವಾದರೂ ಬೇಸರದ ಸ್ಥಿತಿಯಲ್ಲಿ ನಾನಿದ್ದೇನೆ. ಆ, ಯುದ್ಧ ಮಾಡುತ್ತಿರುವಾಗ ನೀನು ಹ್ಮ್, ಅವನು ಬೆನ್ನುಗೊಟ್ಟು ಓಡಿದಾನಲ್ಲ, ಹೌದು. ಇದೇ ತಲೆಬಿಸಿಯಲ್ಲಿದ್ದೇನೆ. ಆ. ನೀನು ಸಂತೋಷ ಅಂತ ಹೇಳ್ತಾ ಇದೆಯಲ್ಲ, ಆ. ಏನದು 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 ಅಂತ? ಆ? ಅದಕ್ಕಾಗಿಯೇ ಸುದ್ದಿಯನ್ನು ತಂದವನು ನಾನು. ನನ್ನಿಂದ ಎದುರುಗೊಂಡಂತಹ ಯುದ್ಧದಲ್ಲಿ ಪಲಾಯನಗೈದಂತಹ ಕೌರವ ಎಲ್ಲಿದ್ದಾನೆ ಅಂತ ನಾವು ಹುಡುಕಿದ್ರು ಸಿಗದೇ ಇರುವಂತಹ ಹೊತ್ತು, ಆಗಲೇ ನಾನು ಕಳುಹಿಸಿದಂತಹ ಬೇಹಿನ ಜನರೊಂದು ಸುದ್ದಿಯನ್ನು ತಂದರನ್ನು. ನೀನು ಕಳುಹಿಸಿದಂತಹ ಬೇವಿನ ಜನರು ಸುದ್ದಿಯನ್ನು ತಂದರು. ಹೌದು. ನಿನ್ನಿಂದ ಮೊದಲು ನಾನು ಕಳುಹಿಸಿ ಇದ್ದೇನೆ. ಆ, ಅವರು ಬಂದು ಹೇಳಿದ ವಿಚಾರವೇ ಬೇರೆ. ಯಾವ ಕಡೆಯಲ್ಲಿ ಹುಡುಕಿದರೂ ಕೌರವನ ಪಥ್ಯೇ ಇಲ್ಲ. ಆ. ಹೆಣದ ರಾಶಿಯನ್ನು ಮಗುಚಿ ಆನೆ ರಾಶಿಯನ್ನು ಮಗುಚಿ ಹುಡುಕಿದ್ದೇವೆ, ಇಲ್ಲವೇ ಇಲ್ಲ. ಇದನ್ನು ಕೇಳಿದಂತ ನನಗೆ ಆದಷ್ಟು ಬೇಸರ, ದುಮ್ಮಾನ. ಅಣ್ಣ, ಆ, ಕುರುಕ್ಷೇತ್ರದ ಪಕ್ಕದಲ್ಲೇ ಇರುವಂತಹ ದ್ವೈಪಾಯನ ಸರೋವರದಲ್ಲಿ ಏನು? ಆ ದುರ್ಯೋಧನ ಅಡಗಿ ಕುಳಿತಿದ್ದಾನೆ ನೀರಿನೊಳಗೆ ಅಂತ ಸುದ್ದಿ ಬಂದಿದೆ. ಇನ್ನು ಉದಾಸೀನ ಮಾಡಬಾರದು. ಆ, ಆದಷ್ಟು ಬೇಗ ನಾವು ಹೋಗಬೇಕು, ಅವನನ್ನು ಕರೀಬೇಕು, ಯುದ್ಧಕ್ಕಾಗಿ ಆಹ್ವಾನಿಸಬೇಕಲ್ಲಣ್ಣ. ಸಹೋದರ, ನಮ್ಮನ್ನು ಇದುವರೆಗೆ ರಕ್ಷಣೆ ಮಾಡಿದಂತಹ ಶ್ರೀಕೃಷ್ಣ ಪರಮಾತ್ಮ ಅವ ಸಾಮಾನ್ಯನಲ್ಲ. ದೇವರ ದೇವ, ಜಗದೇಕ ವೀರ, ಹೌದು. ಆ ಲಕ್ಷ್ಮೀ ರಮಣ. ಅವನಲ್ಲಿಯೇ ಈ ವಿಚಾರವನ್ನೆಲ್ಲವನ್ನು ಮನದಟ್ಟಾಗಿ ಹೇಳಿ ಈ ಸಂತೋಷದ ವಾರ್ತೆಯನ್ನು ಅವನಲ್ಲೇ ಹೇಳಬೇಕು ವಿನಃ ಬೇರೆ ನಮ್ಮಷ್ಟಕ್ಕೆ ನಾವು ಮುಂದರಿದರೆ ಅದು ಸಮಂಜವೂ ಅಲ್ಲ. ಧರ್ಮವನ್ನು ಮೀರಿದ ಹಾಗೆ ಆಗ್ತದೆ. ಧರ್ಮ ಅಂತಲ್ಲ, ದೇವರನ್ನು ಮೀರಿದ ಹಾಗೆ ಆಗ್ತದೆ. ಒಂದು ಕಡೆಯಿಂದ ದೇವರು ಹೌದು, ಮತ್ತೊಂದು ಕಡೆಯಿಂದ ಭಾವನೂ ಹೌದು. ಹೀಗಿರುವಾಗ ನೀನು ತಡ ಮಾಡುವುದಲ್ಲ. ನೀನು ಹೇಳಿದಾಗ ಇದು ಸಂತೋಷದ ವಾರ್ತೆ. ಆದಷ್ಟು ತ್ವರಿತದಿಂದಲೇ ಹೋಗೋಣ, ಆದಷ್ಟು ಬೇಗ ಹೋಗೋಣ. ಸ್ವಾಮಿ
ಸ್ವಾಮಿ ಲಾಲಿಪುದು ಮಾತ ಲೋಕವಿಖ್ಯಾತ ಸ್ವಾಮಿ ಲಾಲಿಪುದು ಮಾತ ದುರುಳ ಕರವನೋರತಿ ವೈಪಾಯನ ಕೆರೆಯೋಳು ಮುಳುಗಿ ಬಂದೆ ವೈಪಾಯನ ಕೆರೆಯೊಳು ಮುಳುಗಿ ಬಂದೆ ತೆರನಾವುದಿನ್ನೋ ನಮಗೆ ಶರದೆಯೊಳು ಅಡಗಿದ ರಾಜ ಸರದಿಯೋಳು ಅಡಗಿದವರ ಇರಿದು ಕೊಲ್ಲುವುದವ ಮರೆಯು ಸರಿಯ ಯುದ್ಧದ ನೀತಿ ಇದು ಬಾಬಾ ಸ್ವಾಮಿ ಲಾಲಿಪುದು ಮಾತ ಲೋಕ ವಿಖ್ಯಾತ ಸ್ವಾಮಿ ಲಾಲಿಪುದು ಮಾತ ಸ್ವಾಮಿ ಸ್ವಾಮಿ, ಧರ್ಮಜಾದಿಗಳು ಹೌದು ಸ್ವಾಮಿ, ಬರಬೇಕು ಬರಬೇಕು. ನಿಮ್ಮ ಪವಿತ್ರವಾದಂತಹ ಪಾದ ಪದ್ಮಗಳಿಗೆ ಉಭಯ ಹಸ್ತಗಳನ್ನು ಜೋಡಿಸಿ ಸ್ಥಿರವಾಗಿ ನಿಮ್ಮಲ್ಲಿ ಹೇಳುತ್ತಾ ಇದ್ದೇನೆ, ನಿಮ್ಮನ್ನು ಹಿಡಿದು ಎಬ್ಬಿಸಿದ್ದವನಿದ್ದೇನೆ. ಲಾಲಿಸಬೇಕು. ಈ ಮೊದಲಷ್ಟೇ ಹೊತ್ತು ನಿಮ್ಮನ್ನು ಅಗಲಿ ಬಿಡಾರಕ್ಕೆ ಬಂದವನು ನಾನು. ಹಾ ಸ್ವಲ್ಪ ವೇಳೆಯಷ್ಟೇ ಆಗಿದೆ, ಮತ್ತೆ ನೀವೆಲ್ಲರೂ ಒಟ್ಟುಗೂಡಿ ಬಂದಿದ್ದೀರಿ. ಹಾ ನಿಮ್ಮ ಮುಖವನ್ನು ನೋಡಿದರೆ ಒಬ್ಬೊಬ್ಬರ ಮುಖದಲ್ಲಿ ಒಂದೊಂದು ರೀತಿಯ ಭಾವನೆಗಳು, ಹಾ ಕುತೂಹಲ, ಕಾತುರ, ಆಸಕ್ತಿ, ಸಂತೋಷ ಎಲ್ಲವೂ ಮೇಳೈಸಿಕೊಂಡ ರೀತಿಯಲ್ಲಿ ಒಬ್ಬೊಬ್ಬರ ಮುಖದಲ್ಲಿ ಒಂದೊಂದು ಭಾವನೆ. ನೀನಂತೂ ಬಹಳ ಆತುರದಲ್ಲಿಯೇ ಇದ್ದೀಯ. ಏನು ಬಂದಿ, ಯಾಕೆ ಬಂದಿ, ಏನು ವಿಷಯ? ಪರಮಾತ್ಮ, ಧರ್ಮಜ, ಇಷ್ಟರವರೆಗೆ ನಾವು ಜಯವನ್ನು ಗಳಿಸಿದರು. ಕೌರವನೊಬ್ಬನು ರಣಗಳದಿಂದ ಎಲ್ಲಿಗೋ ಪಾರಾಗಿ ಹೋಗಿ, ಈಗ ಹಾಗಲ್ಲ. ಅವನನ್ನು ಹುಡುಕಿ ಹುಡುಕಿ ಕಟ್ಟ ಕಡೆಗೆ ಅವನ ಗುರುತು ಪರಿಚಯ ಎಲ್ಲವೂ ಸಿಕ್ಕಿ ಆಯಿತು. ಅವನ ಗುರುತು ಸಿಕ್ಕಿದೆ. ತಮ್ಮನಾದಂತಹ ಭೀಮಸೇನನ ಜನರು ಇಂಥಲ್ಲಿಯೇ ಇದ್ದಾನ ಎಂಬ ಗುರುವನ್ನು ಹೇಳಿದ್ದ. ಆದ್ದರಿಂದ ಸ್ವಾಮಿ, ಅವನು ನೇರವಾಗಿ ಇಲ್ಲಿಂದ ಪೂರ್ವಾದ್ರಿಮುಖವಾಗಿ ದ್ವೈಪಾಯನ ಸರೋವರದಲ್ಲಿ ನೀರಿನಲ್ಲಿ ಅಡಗಿ ಕುಳಿತಿದ್ದಾನೆ. ಇದನ್ನು ಹೇಳುವಾಗ ಒಂದು ವಿಚಾರದಲ್ಲಿ ಸಂತೋಷವೂ ಆಗ್ತಾ ಇದೆ. ಮತ್ತೊಂದು ಕಡೆಯಿಂದ ನನ್ನ ಮನಸ್ಸಿನಲ್ಲಿ ಒಂದು ದುಮ್ಮಾನವರು. ಏನು ದುಮ್ಮಾನ? ಪರಮಾತ್ಮ, ಧರ್ಮಜ, ರಣಕಣದಿಂದ ಹಿಂತಿರುಗಿ ಓಡಿದವ. ಆದರೆ ನಾವು ಉತ್ತಮವಾದಂತಹ ಚಂದ್ರವಂಶದಲ್ಲಿ ಹುಟ್ಟಿದವರು ವೀರ ಕ್ಷತ್ರಿಯ. ಸರಿ, ಕ್ಷತ್ರಿಯರ ತೀರ್ಮಾನ ಹೇಗುಂಟು, ಆ ಅನಾತಿ ಏನುಂಟು, ಆ ಧರ್ಮವನ್ನು ಯಾವ ರೀತಿ ಪಾಲಿಸಬೇಕು ಇದನ್ನು ನಾವು ಆಲೋಚಿಸಬೇಡವೇ? ರಣಕ್ಕೆ ಬೆನ್ನು ಕೊಟ್ಟು ಓಡಿದವ, ಹುಲ್ಲುಗಡ್ಡಿಯನ್ನು ಹಿಡಿದವ, ಶಸ್ತ್ರಾಸ್ತ್ರವನ್ನು ತ್ಯಜಿಸಿ ನನ್ನಿಂದ ಆಗುವುದಿಲ್ಲ ಎಂದು ಹೇಳಿದವನನ್ನು ಎಳೆತಂದು ಕೊಳ್ಳುವುದು ಅದು ಧರ್ಮನೀತಿ ಆಗುವುದಿಲ್ಲ. ಆದುದರಿಂದ ಪರಮಾತ್ಮ, ನೀರಿನೊಳಗೆ ಜೀವದಾಸೆಗಾಗಿ ಉಳಿಯಬೇಕೆಂಬ ಆಕಾಂಕ್ಷೆಯಿಂದ ಇದ್ದನಲ್ಲ ದುರ್ಯೋಧನ, ಅಲ್ಲ ದುರ್ಯೋಧನ. ಆದರೆ ಏನು ಮಾಡುವುದಿಲ್ಲ, ಯಾವ ರೀತಿ ಅವನನ್ನು ಸಂಹರಿಸಲಿ, ಅದಕ್ಕೆ ಏನಾದರೂ ಒಂದು ದಾರಿ ಇದ್ದರೆ ದೇವರ ದೇವನಾದಂತಹ ನಿಮಗೆ ಅದು ತಿಳಿದಿರಬೇಕು. ಧರ್ಮಜ, ಯುದ್ಧವೆನ್ನುವುದು ಕ್ಷತ್ರಿಯರಿಗೆ ನೀತಿ.
ಹೌದಲ್ಲ. ಅಂತಹ ನೀತಿಯ ಸಮಯದಲ್ಲಿ ನಿಮ್ಮೊಳಗೆ ಒಂದು ನಿಗದಿತ ಸಮಯದ ಯುದ್ಧ ನಿಶ್ಚಯವಾದದ್ದು. ಹೌದು, ಈಗಲೂ ನಿನ್ನ ಧರ್ಮ ಜಿಜ್ಞಾಸೆ. ಧರ್ಮ ಅಂತಲ್ಲ, ಅದು ನ್ಯಾಯವಲ್ಲವೇ? ಕೇಳು ಧರ್ಮ ಜಮಾತ ನಾ ಕೇಳುವೆನೈ ಯಮಜಾದ ಯಮಜಾತ ನಾ ಕೇಳುವೆನೈ ಯಮಜಾತ ಕೂಳರ ಮತಿದು ಶೀಲರ ಅಲಿಪ ಕೂಳರ ಮತಿದು ಶೀಲರ ಮಾಲಿಪ ಶಿಲರು ನಿಲ್ಮನ ಬಾಲದಿರುದಿದು ಕೇಳ ಮಜಮ ಧರ್ಮಜ, ಓ ಲಕ್ಷ್ಮೀ ರಮಣ, ಹೆಜ್ಜೆ ಹೆಜ್ಜೆಗೂ ಧರ್ಮವನ್ನು ಆಚರಿಸುವವನು ನೀನಾದುದರಿಂದ ನೀನು ಧರ್ಮರಾಯ ಹ, ಎನ್ನುವ ನೆಗಳತೆಯನ್ನು ಪಡೆದವನು. ಅದೇನೋ ಸಹಜವಾದುದೇ ಸರಿ. ಹ, ನಿನ್ನ ಆ ವರ್ತನೆ, ನಿನ್ನ ಧರ್ಮ ಬುದ್ಧಿ ಎಲ್ಲವೂ ಸರಿಯೇ ಹೌದು. ಆದರೆ ಯಾವಾಗ ಹೇಗೆ ಎನ್ನುವುದನ್ನು ಆಲೋಚಿಸಬೇಕು. ಒಬ್ಬ ರಾಜ್ಯವನ್ನು ಆಳುವ ರಾಜನಾಗಿ ಅಥವಾ ಕ್ಷತ್ರಿಯನಾಗಿ ಯಾವ ಸಮಯದಲ್ಲಿ ಹೇಗೆ ಆಲೋಚಿಸಬೇಕು ಎನ್ನುವುದನ್ನು ನೀನು ಸ್ವಲ್ಪ ಚಿಂತನೆ ಮಾಡಬೇಕಾಗಿದೆ. ಯುದ್ಧವೆನ್ನುವುದು ನಿಮ್ಮೊಳಗೆ ಸಂಘಟಿಸುವುದು ಸರಿಯೇ ಅಲ್ವೇ? ಆ ಯುದ್ಧಕ್ಕೆ ನಿಗದಿತವಾದ 18 ದಿನಗಳು. ಆ 18 ದಿನಗಳ ಕಾಲಘಟ್ಟದಲ್ಲಿ ನೀವು ಪರಸ್ಪರರನ್ನು ಮುಗಿಸಿ ವಿಜಯವನ್ನು ಸಾಧಿಸಬೇಕಾಗಿದೆ ಎನ್ನುವಾಗ ಈಗ ವೈರಿ ಎನ್ನುವವ ಬಲಹೀನನಾಗಿದ್ದಾನೆ. ವೈರಿ ಬಲಹೀನನಾಗಿದ್ದಾನೆ ಎನ್ನುವಾಗ ನೀವು ವಿಜಯದ ಸನಿಹದಲ್ಲಿದ್ದೀರಿ ಎನ್ನುವುದೇ ಸರಿಯಷ್ಟೇ. ಅದರಲ್ಲೂ ಕೂಡ ರಾಜನಾದವನ ಅಥವಾ ವಸುಮತೀಶರ ಗುರಿಯೇನು? ಯಾರು ದುಷ್ಟರಿದ್ದಾರೋ, ಧರೆಯಲ್ಲಿ ಯಾರು ಅಧರ್ಮವನ್ನು ಮಾಡುತ್ತಾರೋ, ಯಾರು ಅನ್ಯಾಯದಿಂದ ಮೆರೆಯುತ್ತಾರೋ ಅವರನ್ನು ಮೆಟ್ಟಿ ನಿಲ್ಲುವುದು ನಿಮ್ಮ ಕರ್ತವ್ಯ. ಅದನ್ನು ಮಾಡಬೇಕಾದುದು ನಿಮ್ಮ ಧರ್ಮ. ಆ ಧರ್ಮವನ್ನು ಮರೆತು ದುಷ್ಟತನವನ್ನೇ ಮೈವೆತ್ತಂತಹ ಕೌರವನನ್ನು ಈಗ ಅವ ಹಾಗಿದ್ದಾನೆ, ಹೀಗಿದ್ದಾನೆ, ಅವ ಸೋತಿದ್ದಾನೆ, ನೀರೊಳಗೆ ಅಡಗಿದ್ದಾನೆ, ಇದೆಲ್ಲವನ್ನು ಚಿಂತನೆ ಮಾಡುವ ಸಮಯವೇ ನೀನು ಆಲೋಚಿಸಬೇಕು. ನಾವು ಯಾವಾಗ ಶತ್ರುವಿನಿಂದ ಮೇಲ್ಗೈ ಸಾಧಿಸಿದ್ದೇವೆಯೋ ಆವಾಗಲೇ ಶತ್ರುವನ್ನು ಹೊಡೆದಿರಿಸಲು ತಕ್ಕ ಸಮಯ. ಅದರಲ್ಲೂ ನಾನು ಕೇಳುವುದು, ಕೌರವೇನು ಶರಣು ಎಂದು ನಿನ್ನಲ್ಲಿ ಹೇಳಿದ್ದಾನೆ ಅಥವಾ ನಾನು ಯುದ್ಧದಲ್ಲಿ ಸೋತಿದ್ದೇನೆ ಎಂದು ಘೋಷಣೆ ಮಾಡಿದ್ದೇನೆ? ಏನನ್ನೂ ಮಾಡಲಿಲ್ಲ. ಕ್ಷಣಕಾಲದಲ್ಲಿ ಕುರುದಾರಿಣಿಯಿಂದ ಮರೆಯಾಗಿದ್ದಾನೆ ಅಷ್ಟೇ. ಯಾಕೆ ಮರೆಯಾಗಿದ್ದಾನೆ? ಯಾಕಾಗಿ ಅವನ ಚಿಂತನೆಗಳು? ಒಂದೊಮ್ಮೆಗೆ ಈ ಸಮಯದಲ್ಲಿ ಅವ ಬದುಕಿ ಉಳಿದನೆಂದಾದರೆ ಮತ್ತೆ ನಿಮ್ಮನ್ನು ನೋಡಿಕೊಳ್ಳೇನು ಎನ್ನುವಂತಹ ಭಾವನೆ ಅವನದ್ದಿರಬಹುದು. ಹಾಗಾಗಿ ವೈರಿ ಮತ್ತೆ ಬಲವನ್ನು ಪಡೆದು ಮೇಲೇಳುವುದಕ್ಕಿಂತ ಮೊದಲು ಆ ವೈರಿ ಯಾವಾಗ ಬಲಹೀನನಾಗಿದ್ದಾನೆ ಆವಾಗಲೇ ಅವನನ್ನು ಹೊಡೆದುರುಳಿಸುವಂತಹ ಕರ್ತವ್ಯವನ್ನು ನೀನು ಮಾಡಬೇಕು. ಅಂತಹ ಕರ್ತವ್ಯವನ್ನು ಮರೆತು ನೀನು ಹೀಗೆ ಕೇವಲ ಧರ್ಮ ಜಿಜ್ಞಾಸೆಯನ್ನು ಮಾಡಿದರೆ ಅದು ಸರಿ ಹೋದೀತೆ ಈ ಹೊತ್ತಿಗೆ ಅಂತ ನಾನು ಕೇಳುವುದು. ಪರಮಾತ್ಮ ಧರ್ಮಜ, ಇದನ್ನೆಲ್ಲವನ್ನು ಎನಿಸುವಾಗ ಪರಮಾತ್ಮನಾದಂತಹ ನಿಮ್ಮ ಬಾಯಿಂದ ಬರುವಂತಹ ಮಾತು ಸತ್ಯವೆಂದೇ ಹೇಳಬೇಕು. ಅದು ಅಲ್ಲ ಅಂತ ಹೇಳುವಷ್ಟು ನಾನು ಯಾರು? ನಿಮ್ಮ ಮಾತಿಗೆ ಎರಡಿಲ್ಲ. ಆದ್ದರಿಂದ ಮುಂದೇನು ಎಂಬುದು
ನಿಮ್ಮ ಬಾಯಿಂದಲೇ ಬರಬೇಕು ದೇವ. ಈಗ ಬಂಧು ಹತ್ಯೆ ಎನ್ನುವಂತಹ ಆ ಒಂದು ಪಾಪದ ಇದು ಶಂಕೆ, ಅಧರ್ಮ ಆದೀತು ಎನ್ನುವ ಶಂಕೆ. ಈ ಹಿಂದೆ ನಾನೇನು ಮಾಡಿದ್ದೇನೆ ಗೊತ್ತೇ? ಮಾತೆಯಣ್ಣನ ನಾನು ಹಿಂದೆ ಗಾಜಿಸಿದ ಬಗೆಗಳನ್ನು ನಿನ್ಯಾತಕ್ಕೆ ಮರುಗುವೆ, ನೀ ತಿಳಿದದ ನಿನ್ಯಾತಕ್ಕೆ ಮರುಗುವೆ, ನಿತಿಯನೆಯ ಮಜಾದನು ಹೊರಟನು. ಮಾತೆ ಎಣ್ಣನ ನಾನು ಹಿಂದೆ ಕಾದಿದ ಬಗೆಗಳನ್ನು ಧರ್ಮಜ, ಸ್ವಾಮಿ, ನಿನ್ನ ಮನಸ್ಸಿನಲ್ಲಿ ಬಂಧು ಹತ್ಯೆಯ ದೋಷಗಳು ಅಥವಾ ಇನ್ನಾವುದೋ ರೀತಿಯ ಶಂಕೆ ಇದ್ದರೆ ಆದರೂ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಲ್ಲವೇ ನಾವು. ಇದುವರೆಗೆ ಇದ್ದ ಸಾಗುವಾಗ ಆಲೋಚನೆ ಬರಲಿಲ್ಲ. ನನಗೆ ಎಷ್ಟೋ ಸರಿ ಬಂದಿದೆ, ಅವನಿಗೆ ಬರಲಿಲ್ಲ. ಈಗ ಕೌರವ ಸೋತು ಓಡಿ ಹೋದಾಗ, ಅಡಗಿ ಕೂತಾಗ ಈ ಪಾಪ ಪುಣ್ಯದ ಪ್ರಜ್ಞೆ ನಿನ್ನನ್ನು ಕಾಡಿಸುತ್ತಾ ಇದೆ. ಆದರೂ ಕರುಳಿನ ಭಾಸವಲ್ಲವೇ? ನಿನ್ನ ವ್ಯಕ್ತಿತ್ವಕ್ಕೆ ಇಂತಹ ಆಲೋಚನೆಗಳು ಸರಿ ಹೊಂದುತ್ತವೆ ಬಿಡು. ಆದರೆ ನಿನ್ನ ಉಳಿದ ತಮ್ಮಂದಿರ ಮುಖವನ್ನು ನೋಡಂತೆ. ಅವರ ಮುಖದಲ್ಲಿ, ಅವರ ಒಂದು ವರ್ತನೆಯಲ್ಲಿ ಕಾತುರತೆ ಇದೆ. ಕಾತುರತೆ ಯಾವಾಗ ಆ ದುಷ್ಟನನ್ನು ಎಳೆದು ತಂದು ಹೊಡೆದುರುಳಿಸುತ್ತೇವೆ ಎನ್ನುವಂತಹ ಕಾತುರ ಅವರಲ್ಲಿದ್ದರೆ ನಿಮ್ಮಲ್ಲಿ ಇನ್ನೂ ಸಮಾಧಾನದ ಪ್ರಜ್ಞೆ ಇದೆ. ಇದಕ್ಕೆ ನಾನು ಕೇವಲ ನನ್ನನ್ನೇ ಒಂದು ಉದಾಹರಣೆಯಾಗಿ ಕೊಡುತ್ತೇನೆ. ಏನು ಸ್ವಾಮಿ? ಈ ಹಿಂದೆ ನನ್ನ ಮಾವ, ನನ್ನ ತಾಯಿಯ ಅಣ್ಣ ಆ ಕಂಸ ದುಷ್ಟನಾಗಿ ಧರೆಯಲ್ಲಿ ಮೆರೆದಾಗ, ಅವನ ದುಷ್ಟತನ ಧರೆಯಲ್ಲಿ ಹೆಚ್ಚಾದಾಗ, ಅನ್ಯಾಯದ ಕೂಪ ತುಂಬಿದಾಗ ಆ ಮಾವನನ್ನೇ ಕೊಂದವ ನಾನು. ಬಿಲ್ಲ ಹಬ್ಬದ ನೆವದಿ ನಮ್ಮನ್ನು ಮಥುರೆಗೆ ಬರಮಾಡಿಸಿಕೊಂಡು ನಮ್ಮನ್ನೇ ಮುಗಿಸುವ ಸಂಚು ಮಾಡಿದಂತಹ ಮಾವನನ್ನು, ಅವನ ಬಿಲ್ಲ ಹಬ್ಬವನ್ನು ನಾವು ಮಾರಣ ಹಬ್ಬವಾಗಿ ಮಾರ್ಪಡಿಸಿ ಅವನ ಸಿಂಹಾಸನದಿಂದಲೇ ಎಳೆದು ಹಾಕಿ ಕೊಂದವರು. ಅಂತಹ ಮಾವನನ್ನೇ ಕೊಂದವ ನಾನು ಎನ್ನುವಾಗ ದುಷ್ಟತನಕ್ಕೆ ಬಂಧುತ್ವ ಎನ್ನುವುದು ಯಾವುದೂ ಇಲ್ಲ. ದುಷ್ಟ ಯಾವತ್ತಿದ್ದರೂ ದುಷ್ಟನೇ. ಅಧರ್ಮವನ್ನು ನಾವು ಮಾಡಿದವನನ್ನು ನಾವು ಕೊಂದಾಗ ಧರ್ಮ ಮೆರೆಯುತ್ತದೆ ಎನ್ನುವಂತಹ ಆ ಒಂದು ಮಾತನ್ನು ಕಂಡರೆ, ಲೋಕದಲ್ಲಿ ಒಬ್ಬ ದುಷ್ಟನನ್ನು ಕೊಲ್ಲುವ ಮೂಲಕವಾಗಿ 10 ಜನರಿಗೆ 100 ಜನರಿಗೆ ಉಪಕಾರವಾಗುತ್ತದೆ, ಅದು ಯಾವತ್ತೂ ಅಧರ್ಮ ಆಗುವುದಿಲ್ಲ. ಅದು ಧರ್ಮ ಕಾರ್ಯವೇ ಆಗುತ್ತದೆ. ಹೇಗೆ ಒಬ್ಬ ಅಧರ್ಮಿ ಅಳಿದರೆ 100 ಮಂದಿ ಧರ್ಮಿಷ್ಠರಿಗೆ ನೆಲೆಯಾಗುತ್ತದೆ, ಹಾಗೆಯೇ ನಿಮ್ಮ ಬಾಳಿಗಾಗಲಿ ಲೋಕದ ಬಾಳಿಗಾಗಲಿ ಕೌರವ ಅಧರ್ಮಿಯಾಗಿದ್ದಾನೆ. ಅಂತಹ ಅಧರ್ಮವನ್ನು ನಾವು ಇಂದು ತುಳಿಯಬೇಕಾಗಿದೆ. ಹಾಗೆ ತಡ ಮಾಡುವುದು ಸರಿಯಲ್ಲ. ಅವ ಎಲ್ಲಿ ದ್ವೈಪಾವನದಲ್ಲಿ ಅಲ್ಲವೇ ಅಡಗಿ ಕೂತದ್ದು. ಬನ್ನಿ ಎಲ್ಲರೂ ಜೊತೆಯಾಗಿ ಅಲ್ಲಿಗೆ ಹೋಗುವ, ಅಲ್ಲಿಗೆ ಹೋಗುವ. ಧರ್ಮಜಾತಿ ಕಂಡಿರಲ್ಲವೇ? ನೀವು ಹೇಳಿದಂತಹ ಕುರುಧಾರಣಿಯ ಪೂರ್ವಮುಖದಲ್ಲಿರುವಂತಹ ದ್ವೈಪಾವನ ಸರೋವರದತ್ತ ಬಂದಿದ್ದೇವೆ. ನೀನೊಮ್ಮೆ ಸರಿಯಾಗಿ ಸರೋವರದ ಸುತ್ತ ಪರೀಕ್ಷಿಸು. ಭೀಮಸೇನನಿಗೂ ಹೇಳಿದ್ದೇನೆ, ಒಮ್ಮೆ ದಿಟ್ಟಿಸಿ ನೋಡು ವಾತಾವರಣದಲ್ಲಿ ಹೇಗೆ ಕಾಣುತ್ತಾ ಇದೆ. ಇಲ್ಲಿ ಯಾರ ಸುಳಿವು ನಮಗೆ ಗೋಚರವಾಗುವುದಿಲ್ಲ. ಹಾಗಿದ್ದರೆ ಯಾರ ಸುಳಿವು ಇಲ್ಲದಂತಹ ಈ ಸರೋವರದಲ್ಲಿ ಸೂಕ್ಷ್ಮವಾಗಿ ಸರೋವರದ ಆ ಒಂದು ನದಿ ತಟಾಕವನ್ನು
ಪರೀಕ್ಷಿಸಿದಾಗ ಹಾ. ಅಲ್ಲಿಂದ ಹೆಜ್ಜೆ ಗುರುತುಗಳು ಮೇಲ್ಮುಖವಾಗಿ ಸರಿದು ಹೋದ ಹಾಗೆ ಕಾಣುತ್ತಾ ಇದೆ. ಮೇಲೆ ಬಂದ ಹಾಗೆ ಅಂದರೆ ಅರ್ಥಾತ್ ಯಾರೋ ಸರೋವರಕ್ಕೆ ಇಳಿದು ಕೈ ಕಾಲು ಮುಖವನ್ನು ತೊಳೆದು ಅಲ್ಲಿಂದ ಎದ್ದು ಹೋದ ಹಾಗೆ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿ. ಅದನ್ನು ಇನ್ನಷ್ಟು ಸೂಕ್ಷ್ಮವಾಗಿ ನಾವು ಗಮನಿಸಿದರೆ ಒಬ್ಬ ಸರೋವರದಿಂದ ಎದ್ದು ಹೋದ ಹೆಜ್ಜೆಯ ಗುರುತುಗಳಿವೆ. ಹಾಗಿದ್ದರೆ ಸರೋವರಕ್ಕೆ ಹೋದ ಹೆಜ್ಜೆಯ ಗುರುತುಗಳು ಯಾಕೆ ಇಲ್ಲ? ಕಾಣುವುದಿಲ್ಲ. ಇಲ್ಲಿ ನಾವು ಸರಿಯಾದ ವಿವೇಚನೆಯನ್ನು ಮಾಡಬೇಕಾದುದು. ಪರಿಸ್ಥಿತಿಯನ್ನು ಅವಲೋಕಿಸಿರುವುದು ಇಲ್ಲಿಯೇ ನಾವು. ಒಬ್ಬ ಸರೋವರಕ್ಕೆ ಹೋಗದೆ ಸರೋವರದಿಂದ ಮೇಲೆ ಬರುತ್ತಾನಂತಾದರೆ ಅವನೇನು ಮಾಯಾಜಾಲದ ವಿದ್ಯೆಯನ್ನು ಕಲಿತವನೇ? ಹೋಗುವಾಗ ಇಲ್ಲದ ಹೆಜ್ಜೆ ಗುರುತುಗಳು ಬರುವಾಗ ಹೇಗೆ ಮೂಡಿ ಬರಲು ಸಾಧ್ಯ? ಇದನ್ನು ಈ ರೀತಿಯಾಗಿ ನಾವು ತರ್ಕಿಸಿದರೆ ಯಾವನೋ ಒಬ್ಬ ಬುದ್ಧಿವಂತ, ಯಾವನೋ ಅಂತ ಯಾಕೆ ಆಲೋಚಿಸಬೇಕು? ನಿಮ್ಮ ಬೇವಿನ ಚರರು ಹೇಳಿದ ಹಾಗೆ ಕೌರವನೇ ತಾನು ಅತಿ ಬುದ್ಧಿವಂತನಾಗಿ ಸರೋವರದಿಂದ ಮೇಲೆದ್ದು ಬಂದ ಹಾಗೆ ನೋಡುವವರಿಗೆ ಕಾಣಲಿ ಎನ್ನುವುದಕ್ಕಾಗಿ ಹಿಮ್ಮುಖವಾಗಿ ಚಲಿಸಿ ಯಾಕೆ ಸರೋವರದಲ್ಲಿ ಅಡಗಿ ಕುಳಿತಿರಬಾರದು? ಈ ಸಂಶಯವನ್ನು ನಾವು ನಿವಾರಿಸಬೇಕಿದ್ದರೆ ನೀನು ಹೇಳಿದೆ ಅಲ್ವೇ ಆಗಲೇ, ನೀರಿನೊಳಗೆ ಅಡಗಿ ಕುಳಿತವನನ್ನು ನಾವು ಯುದ್ಧ ಮಾಡಿಕೊಳ್ಳುವುದು ಸರಿಯೇ? ಸರಿಯಲ್ಲ ಅಂತ ಭಾವನೆ ಇತ್ತು. ಹಾಗೆಯೇ ನಾವು ಇಟ್ಟುಕೊಳ್ಳುವ. ಒಬ್ಬ ನೀರಿನಲ್ಲಿ ಅಡಗಿ ಕುಳಿತಿದ್ದಾನಂತಾದರೆ, ಹುಲ್ಲು ಕಡ್ಡಿಯನ್ನು ನೆಚ್ಚಿ ಕುಳಿತಿದ್ದಾನಂತ ಆದರೆ ಅವನನ್ನು ನಾವು ಹೊಡೆದುರುಳಿಸುವುದು ಬೇಡ. ಅವನನ್ನು ನೀರಿನಿಂದ ಮೇಲೆ ಬರುವ ಹಾಗೆ ಮಾಡಿ ಅವನೇ ಯುದ್ಧೋತ್ಸಾಹದಿಂದ ಎದುರು ನಿಲ್ಲುವ ಹಾಗೆ ಮಾಡಿ ಆ ನಂತರ ಅವನನ್ನು ಕೊಂದರೆ, ಯುದ್ಧ ಮಾಡಿ ಕೊಂದರೆ ಪಾಪದ ಲೇಷವೂ ತಟ್ಟುವುದಿಲ್ಲ. ಅಂತಹ ವಾತಾವರಣವನ್ನು ಇಲ್ಲಿ ನಿರ್ಮಾಣವಾಗಬೇಕಿದ್ದರೆ ಸರೋವರದಲ್ಲಿ ಅಡಗಿ ಕುಳಿತಂತಹ ಆ ಸರೋವರವನ್ನು ಒಮ್ಮೆ ಆಲೋಚನೆ ಮಾಡಿ ನೋಡಿದರೆ ಪ್ರಶಾಂತವಾಗಿದೆ, ತಿಳಿಯಾಗಿದೆ. ಒಳಗೆ ಯಾರಾದರೂ ಒಬ್ಬರು ಇದ್ರೆ ಅದರ ಏನಾದರೂ ಒಂದು ಸಂಕೇತ ಕುರುಹುಗಳಾದರೂ ಕಾಣಬೇಕಿತ್ತು. ಅಂತಹ ಕುರುಹುಗಳು ಯಾವುದೂ ಇಲ್ಲದಂತಹ ಈ ಸರೋವರದಲ್ಲಿ ಕೌರವನೇ ಇರುವುದು ಹೌದಾದರೆ, ನಿಮ್ಮ ಬೇವಿನ ಚರರು ಹೇಳಿದ್ದು ಸತ್ಯವೇ ಹೌದಾದರೆ, ನಿಮ್ಮ ನಿರೀಕ್ಷೆ ಎಲ್ಲವೂ ಇಲ್ಲಿ ಕೌರವ ಇದ್ದಾನೆ ಎನ್ನುವುದನ್ನು ಸೂಚಿಸುತ್ತದೆ ಎಂದಾದರೆ ಎಲ್ಲರೂ ಕರೆಯುವ ಪ್ರಯತ್ನ ಮಾಡಬೇಕು. ಯಾರಿಂದ ಆರಂಭಿಸುವ? ನಿನ್ನಿಂದಲೇ ಆಗಲಿಲ್ವೇ? ನೋಡಂತೆ ಕರೆಯಂತೆ, ಕೌರವನನ್ನು ಕರೆಯಂತೆ. ನಾನೇ ಕರೆಯಬೇಕೆ? ಕೇಳುಗರ ಪುತ್ರ ಮಿತ್ರಾದಿ ಮಾಧವ ದುರ್ಯೋಧನ, ಈ ರೀತಿಯಾಗಿ ಸಲಿಲದಲ್ಲಿ ಅಡಗಿ ಕುಳಿತಿದ್ದೀಯಲ್ಲ, ನಾನು ಎಷ್ಟು ಮಾತ್ರಕ್ಕೂ ಅದು ಎಣಿಸುವವನಲ್ಲ. ನೀನು ಹೀಗಿರುವವನು ಎಂಬ ಭಾವನೆ ನನ್ನಲ್ಲಿ ಮೂಡಿ ಬರುವುದೇ ಇಲ್ಲ. ನೀನು ಈಗ ಮಾಡುವಂಥ ಈ ಕೃತ್ಯ ಇದು ನಿನ್ನಂಥ ಉತ್ತಮವಾದಂತಹ ಚಂದ್ರವಂಶದಲ್ಲಿ ಹುಟ್ಟಿದವನಿಗೆ ಹೇಳಿದ ಮಾತಲ್ಲ. ನೀನು ಏನು, ನೀನೊಬ್ಬ ಧರ್ಮಿಷ್ಠ ಎಂದು ಭಾವಿಸಿ ಇದ್ದರೂ ತಪ್ಪಲ್ಲ. ಯಾಕಂದರೆ ನೀನು ಮಾಡಿದಂಥ ಪರಾಕ್ರಮ ಛಲ ಏನಲ್ಲ. ಆದರೂ ಅಶ್ರಾವತಿಯ ಅರ್ಧಾಂಶವನ್ನು ಬಿಟ್ಟುಕೊಡಬೇಕೆಂಬ ಭಾವನೆ. ನೀನು ಹೇಳಿದಂತೆ 13 ವರ್ಷದ ಕಷ್ಟವನ್ನು ದೂರೀಕರಿಸಿ ಎಲ್ಲವನ್ನು ನಿವಾರಿಸಿ ಬಂದು ಹೇಳಿದ್ದು ನಾವು. ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೇಳಿ ಕಳಿಸಿದ್ದೇವೆ ಅರ್ಧಾಂಶವನ್ನು ಬಿಟ್ಟುಕೊಡಲಿ. ಇಲ್ಲ, ಅದಕ್ಕೂ ಒಪ್ಪದಿದ್ದರೆ ದೇವ ನಮ್ಮ 5 ಜೀವನಾಂಶಕ್ಕಾದ ಆದರೂ 5 ಗ್ರಾಮವನ್ನಾದರೂ ಬಿಟ್ಟುಕೊಟ್ಟರೆ ನಾವು ಬಾಳಿ ಬದುಕುತ್ತೇವೆ ಎಂದು ದೇವರಲ್ಲಿ ಹೇಳಿ
ಕಳುಹಿಸಿದ್ದವರೂ ಇದ್ದೇವೆ. ದೇವರು ನಿನ್ನಲ್ಲಿ ಆ ರೀತಿಯಾಗಿ ಹೇಳಿದ್ದು ಉಂಟು. ನಿನ್ನ ಮಾತೇನು? ಆಸ್ತ್ರದ ಮನೆ ಎನ್ನುವಂತ ಸ್ಥಳವನ್ನು ಬಿಟ್ಟು ಕೊಡಲಾರೆ ಕೌರವ ಪಾಂಡವರಿಗೆ. ಈ ಛಲ ನಿನ್ನಲ್ಲಿತ್ತು. ಅಂತ ಛಲದಂಕಮಲ್ಲನಾದಂಥ ಕೌರವ ನೀನು ಈ ಸಲಿಲದಲ್ಲಿ ಮುಳುಗಿ ಏನೇನು ಕೃತ್ಯವನ್ನು ಮಾಡುತ್ತಾ ಇದ್ದೀಯಲ್ಲ. ಇದು ಬೇಕಾ? ನಿನ್ನವರನ್ನೆಲ್ಲವರನ್ನು ನಾಶಪಡಿಸಿ ಈಗ ಪುತ್ರ ಮಿತ್ರ ಬಂಧು ಬಳಗ ಎಲ್ಲರನ್ನು ಯಮನಾಲಯಕ್ಕೆ ಕಲಿಸಿದಂಥ ವ್ಯಕ್ತಿ ನೀನೇ ಎಂದು ಹೇಳಿದರೆ ಹೆಚ್ಚಲಾಗದು. ಆದ್ದರಿಂದ ಮೇಲ್ತುಟಿಯಲ್ಲಿ ನಿನ್ನಲ್ಲಿ ಮೀಸೆ ಇದ್ದರೆ ನೇರವಾಗಿ ನಾನು ಕರೆಯುತ್ತೇನೆ. ಮೇಲೆ ಬಾ ಗೌರವ, ಮೇಲೆ ಬಾ. ಧರ್ಮಜ, ನೀನು ಕರೆದದ್ದು ಅವನ ಕಿವಿಗೆ ಬಿಡು. ಆ ನೀರಿನ ಮೇಲ್ಪದರದವರೆಗೂ ತಟ್ಲಿಕ್ಕಿಲ್ಲ. ಅದು ಹೌದೇ? ಅವನನ್ನು ನಿದ್ರೆಯಲ್ಲಿದ್ದವನನ್ನು ಮತ್ತೊಮ್ಮೆ ಜೋಗುಳ ಹಾಗೆ ನಿದ್ರಿಸಿದ ಹಾಗೆ ಆಗಿರುವುದು ಅವನಿಗೆ. ಇದು ನಾಡ್ಲಿಕ್ಕಿಲ್ಲ. ಇನ್ನು ಉಳಿದವರನ್ನು ನೋಡಿದೆ. ಅರ್ಜುನ, ನಕುಲ, ಸಹದೇವರು ಎಲ್ಲರೂ ಕರೆದರು. ಯಾರ ಕರೆಯುವಿಕೆಯು ಅವನ ಕಿವಿಗೆ ತಟ್ಟುವುದು ಕಾಣುವುದಿಲ್ಲ. ಅಂದು ರಣವೀಳ್ಯವನ್ನು ಕೊಟ್ಟು ನನ್ನಲ್ಲಿ ಅಲ್ವೇ ಅವ ಹೇಳಿದ್ದು, ಕುರುದಾರಿಣಿಯಲ್ಲಿ ಸಂಧಿಸೋಣ ಅಂತ ಹೇಳಿ. ನಾನು ಒಮ್ಮೆ ಕರೆದು ನೋಡಿದ್ರೆ ಹೇಗೆ? ಕರೀತೇನಂತೆ. ಬಂಡರ ಭಾವ ಶಂಕರ ಕುಲ ತಿಲಕ ನಿನ್ನನ್ನೆಲ್ಲರೂ ಕರೆಯುವಾಗ ಕೌರವೇಶ್ವರ ಅಂತ ಸಂಬೋಧನೆ ಮಾಡುತ್ತಾರೆ. ಎಲ್ಲಿ ಹೋಯಿತು ಆ ಕೌರವೇಶ್ವರನ ಛಲ? ಬಂಡರ ಭಾವನಾಗಿ ಈಗ ನೀನು ಕಾಣಿಸಿಕೊಳ್ಳುತ್ತಾ ಇದ್ದೀಯ. ಅಂತಹ ಬಂಡರ ನೆಂಟದನವನ್ನೆಲ್ಲ ಕಟ್ಟಿಸಿಕೊಂಡು ಅವರಿಗೆ ಭಾವನೆಂಟನಾಗಿ ಇದ್ದವ. ಏನು ಕುರುಕುಲ ತಿಲಕ ಅಂತ ನಿನ್ನನ್ನು ಕರೆಯುತ್ತಾರೆ? ಅಲ್ಲ, ಷಂಡರ ಕುಲ ತಿಲಕ ನೀನು ಅಂತ ನಾನು ಹೇಳ್ತಾ ಇದ್ದೇನೆ. ಅಂತಹ ಷಂಡರ ಕುಲ ತಿಲಕನಾಗಿ ಏನು ಹೇಳ್ತಾ ಇದ್ದವ ನೀನು? ನಿಷ್ಪಾಂಡವ ಪೃಥ್ವಿಯನ್ನು ಮಾಡುತ್ತೇನೆ, ಈ ಪೃಥ್ವಿಯನ್ನು ಪಾಂಡವ ಮುಕ್ತವನ್ನಾಗಿ ಮಾಡುತ್ತೇನೆ. ಏನು ಮುಕ್ತ ಅಂತ ಮಾಡುವುದಿದ್ರೆ ಅಷ್ಟು ಸುಲಭ ಅಂತ ನೀನು ಭಾವಿಸಿದೆಯಾ? ಹಾಗೆ ಒಬ್ಬ ಹೇಳಿಕೊಂಡರೆ ಅದು ಅವನಿಗೆ ಅವನದ್ದಾದಂತಹ ವರ್ತನೆಗೆ ವಿರುದ್ಧವಾದುದು ಅಂತ ತಿಳ್ಕೊಳ್ಬೇಕು. ನಾವು ಯಾವುದನ್ನು ಮುಕ್ತ ಮಾಡಲಿಕ್ಕೆ ಸಮರ್ಥರು ಅಸಮರ್ಥರು ಎನ್ನುವುದನ್ನು ತಿಳಿದುಕೊಳ್ಳದೆ ಈ ರಾಜ್ಯದಲ್ಲಿ ಮುಕ್ತ ಮಾಡುತ್ತೇವೆ ಅಂತ ಹೇಳಿ ಹೋದರೆ ಅದು ಅಷ್ಟು ಸುಲಭದಲ್ಲಿ ಸಾಧ್ಯವಾಗುವಂತಹದ್ದಲ್ಲ. ಅಂತರ ದುಷ್ಟ ಕೂಟಕ್ಕೆ ಒಡೆಯನಾಗಿ ಪಾಂಡವ ದ್ವೇಷಿಯಾಗಿ ಈ ಪೃಥ್ವಿಯನ್ನು ಆಳುತ್ತೇನೆ ಅಂತ ಹೇಳಿಕೊಂಡು ಛಲದಂಕ ಮಲ್ಲನಾಗಿ ನನಗೆ ಆ ಹೊನ್ನಣದಲ್ಲಿ ನೀನು ಕೊಟ್ಟಂತಹ ಆ ಒಂದು ವೀಳ್ಯ, ರಣವೀಳ್ಯ ನಿನಗೆ ನೆನಪಿಲ್ಲದಿರಬಹುದು. ನಾನು ನೆನಪಿಸುತ್ತಾ ಇದ್ದೇನೆ. ಇದು ಯಾವ ಪಾಂಡವರನ್ನು ನೀನು ಇಲ್ಲದಾಗಿ ಮಾಡುತ್ತೇನೆ ಅಂತ ಹೇಳಿದ್ಯೋ ಆ ಪಾಂಡವರು ಇದಿರಾಗಿ ಇಂದು ನಿಂತಿದ್ದಾರೆ. ಹೇಡಿಯಂತೆ ದ್ವೈಪಾವನ ಸರೋವರದಲ್ಲಿ ಅಡಗಿ ಕುಳಿತಿದ್ದೀಯ. ಹೇಡಿಗಳ ಗುರುಗಳೊಡೆಯ ಬಾ ಬಾ ಬಾ. ಬರುವುದಿಲ್ಲ.
ಬರುವುದಿಲ್ಲ. ಅಷ್ಟು ಸುಲಭಕ್ಕೆ ಬಂದ್ರೆ ಅವ ಹೀಗೆಲ್ಲ ಅಡಗಿ ಕೂತ್ಕೊಳ್ತಾನೆ. ಮತ್ತೆ ನೀನು ಕರೆದೆ, ಹೌದು. ಅರ್ಜುನ ನಕುಲಾದಿಗಳು ಕರೆದು ಎಲ್ಲರೂ ಕರೆದು ಯಾರ ಭಾಷೆಯೂ ತಟ್ಟುವುದಿಲ್ಲ. ನನ್ನದಾದರೂ ನೆನಪಿತ್ತು ತಟ್ಟಿಯಾನು ಅಂತ ಹೇಳಿಕೊಂಡು ಕರೆದ್ರೆ ನನ್ನನ್ನು ಅವ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಅದಕ್ಕಾಗಿಯೇ ನಾನು ಕೊನೆಗೆ ಉಳಿಸಿದ್ದು ಒಬ್ಬನನ್ನು. ಯಾರನ್ನು? ಅವನಿಗೆ ಅರ್ಥವಾಗುವ ಒಂದು ಭಾಷೆ ಅಂತ ಇರುವುದಿದ್ದರೆ, ಅವನಿಗೆ ಗೊತ್ತಿರುವ ಪೆಟ್ಟು ಅಂತ ಒಂದು ಇರುವುದಿದ್ದರೆ, ಅದು ಭೀಮಸೇನಲ್ಲಿ. ಭೀಮಸೇನ ನೀನೇ ಆಗ್ಬೇಕು, ಅವನನ್ನು ಕರೀಲಿಕ್ಕೆ ನೀನೇ ಆಗ್ಬೇಕು. ಆದೀತು ಒಡೆ, ಒಮ್ಮೆ ಪ್ರಯತ್ನ ಮಾಡಿ ನೋಡಂತೆ. ನಾನೇ ಕರೀತೇನೆ. ಹಾಗೆ ಊದಳವ ಬೆರೆವಂತೆ ಗರ್ಜಿದ ಊದಳವ ಬೆರೆವಂತೆ ಗರ್ಜಿದೆ ಹೋದ ಸಂಭವನದು ಬಹುರೋಜಾತಿರೇಕದಿ ಧರೆದಾಡಿದನು ಸುಪ್ರತಾಪಕವ ಯಲ ಯಲ ಛೀ ಯುವಗೊಲ್ಲ ಎಲ ಎಲ ಯಲ್ಲ ಯಲ್ಲ ಛೀ ಯುವಗೊಲ್ಲ ಯುವಗೊಲ್ಲ ಕಳವಿನ ಜೂಜಾಡುವ ಬಾರೈ ಕಳವಿನ ಜೂಜಾಡುವ ಬಾರೈ ಬಾರೈ ಎಲ ಎಲ ಚೀ ನೃಪಕುಲ ಕುಂಡಿ ಕೌರವ, ಹೇಡಿಯಂತೆ ನೀನು ನೀರಿನೊಳಗೆ ಯಾಕೆ ಅಡಗಿ ಕುಳಿತಿರುವೆಯೋ? ಬಾ, ಎದ್ದು ಬಾ. ಇದೋ ನಿನ್ನ ಪ್ರತಿಸ್ಪರ್ಧಿಯಾದಂತಹ ಭೀಮನಾದ ನಾನು ಕರೆಯುತ್ತಾ ಇದ್ದೇನೆ. ಶೈಲದೊಳಗೆ ಯಾಕೆ ನೀನು ಅಡಗಿ ಕುಳಿತಿರುವೆ? ಎದ್ದು ಬಾ. ಇದೋ ಕಳವಿನ ಜೂಜಾಟವನ್ನಾಡುವ ಹೇಡಿಯ ಹಾಗೆ ನೀನು ಅಡಗಿಕೊಂಡಿರುವುದೇತಕ್ಕೆ? ದ್ರುಪದಿಗೆ ಸೀರೆಯನ್ನು ಸೆಳೆಯುವುದಕ್ಕೆ ಬಾ. ಇದೋ ನಾನಿದ್ದೇನೆ, ಬಾರು ಬಾರು. ನಿನ್ನ ಸಹೋದರರನ್ನು ನಾನು ಯಾವ ಯಮಪುರಿಗಟ್ಟಿದನು ಅದೇ ಸ್ಥಳಕ್ಕೆ ನಿನ್ನನ್ನು ಕಳುಹಿಸಿಕೊಂಡಿದ್ದೇನೆ. ಬಾರೋ ಕೌರವ, ಬಾರೋ. ಈಗ ಅಡಗಿ ಕುಳಿತಿರುವೆಯಲ್ಲ ನೀನು. ನಿನ್ನ ಬರುವಾಗ ಅರಮನೆಯಲ್ಲಿ ನಿನ್ನ ಮಡದಿಗೆ ಏನೆಂದು ಹೇಳಿ ಬಂದೆಯೋ ನೀನು? ದುರ್ಯೋಧನ, ಸದಾ ನಿನ್ನ ಕೃತ್ಯಗಳಿಂದಲೇ ನಮ್ಮನ್ನು ಮರೆಮಾಚಿ ಹಸ್ತಿನೆಯಿಂದಲೇ ಹೊರಗಾಕಬೇಕು ಎನ್ನುವಂತಹ ನೆಪವನ್ನೇ ಕಾರಣವಾಗಿಸಿಕೊಂಡು ನಮ್ಮನ್ನು ದೂರ ಮಾಡುತ್ತಾ ಇದ್ದಂತಹ ನೀ ಹೊತ್ತು ನೀರಿನಲ್ಲಿ ಅಡಗಿಕೊಳ್ಳುವಂತಹ ಪರಿಸ್ಥಿತಿ ಬಂತೋ ನಿನಗೆ? ಏನೋ ಏನೋ ನಿನ್ನ ಪರಾಕ್ರಮ. ಬರುವಾಗ ಅರಮನೆಯಲ್ಲಿ ನಿನ್ನ ಮಡದಿಗೆ ಏನೆಂದು ಹೇಳಿ ಬಂದೆ? ಯುದ್ಧದಲ್ಲಿ ಸೋತೆ ಎನ್ನುವ ಹಾಗಿದ್ರೆ ನೀರಿನೊಳಗೆ ಅಡಗಿಕೊಳ್ಳುತ್ತೇನೆ ಅಂತ ಹೇಳಿದೆಯೋ? ಶ್ರೀ ನಿನ್ನ ಪರಾಕ್ರಮಕ್ಕೆ. ಬಾರೋ ಮೇಲಕ್ಕೆ ಎದ್ದು ಯುದ್ಧವನ್ನು ಮಾಡೋ ನನ್ನಲ್ಲಿ ನಿನ್ನ ಪೌರುಷ ಇದೆ ಎನ್ನುವ ಹಾಗಿದ್ರೆ ಏನೋ ನೀನು ಬರುವುದಿಲ್ವೇ ನೀನು? ಇದೋ ನಿನ್ನನ್ನು ಹೇಗೆ ಭರಿಸಬೇಕು ಎನ್ನುವುದು ನನಗೂ ಗೊತ್ತಿದೆ. ಈ ರುದಿರಮುಖಿ ಗದೆಯಿಂದ ನೀರಿಂದ ನಿನ್ನನ್ನು ಹೇಗೆ ಮೇಲೆ ಭರಿಸ್ತೇನೆ ನೋಡು. ಬಡಿತೇನೆ ನೀರಿಗೆ.
ತಮ್ಮ ವಿದ್ಯೆಗಳು ಗುರುಗುರಿ ಪಾಪಿದ ಸೊಯಿಲೆನುರಿಗಲಿ ತುರುಗಿ ಗುಡಿ ದುಃಖಿದನು ಜಲವಿಗೆ ಬರದೊಳ ಜಲದಂಕ ಕೌರವ ನಡರಿದನು ನಡಿಗೆ ಯಾವ ಮಾತನ್ನು ಕೇಳಿ ನನ್ನದ್ದಾದಂತಹ ಕರ್ಣ ಅದು ಕಾದ ಸೀಸವನ್ನು ಸುರಿದಂತಹ ಅನುಭವವನ್ನು ಹೊಂದಿತು. ಆ ಕಾಲಕ್ಕೆ ಕೈಯಲ್ಲಿ ಗದೆಯನ್ನು ಹಿಡಿದು ತಡೆಗಡರಿ ಬಂದು ನಿಂತಿದ್ದೇನೆ. ನಿರೀಕ್ಷಿಸಿ ನೋಡಿದರೆ ಕೃಷ್ಣ ಸಹಿತವಾದಂತಹ ಪಾಂಡವರು ನಿಂತಿದ್ದೀರಿ. ಏನು ಭೀಮಸೇನ, ನೃಪಕುಲ ಕುನ್ನಿ, ಯಾರ್ಯಾರ ಅನ್ನಕ್ಕೆ ಎಂಜಲಿಗೆ ನೀನು ಮೈಸೋತು ಆ ಮೂಲಕವಾಗಿ ಬಾಯಾರಿ ನಿಂತಹ ಸ್ಥಿತಿಯಲ್ಲಿ ಹೋದಂತಹ ಕುನ್ನಿ ನೀನು. ನಿನಗೆ ಹೇಳ್ತಾ ಇದ್ದೇನೆ, ಇಡೀ ಗದೆ ಯಾರು ಅರ್ಜುನನು, ಇಡೀ ಗಾಂಡೀವ ನಕುಲ ಸಹದೇವರು ಧರ್ಮಜ ಸಹಿತನಾಗಿ ಬನ್ನಿ ಬನ್ನಿ ಬನ್ನಿ. ಕೆಳೆಯ ಗುರುಕುಲಾದೀಶ ಸಂತಸಾದಿ ಪೌರುಷಕ್ಕೆ ಎಂಥವನಾದರೂ ತಲೆ ತೂಗಲೇಬೇಕು. ಈ ವರ್ತಮಾನ ಕಾಲದಲ್ಲಿಯೂ ನಿನ್ನಲ್ಲಿ ಇಂಥ ಛಲ ಇದ್ದರೆ ಇದಕ್ಕೆ ಸಾಬಾಸು ಎನ್ನದೇ ಬೇರೆ ಏನೂ ನಿರ್ವಾಹವಿಲ್ಲ. ಓಹೋ, ಆದರೆ ನಿನ್ನ ಛಲ, ಈ ಶೌರ್ಯ ಇದೆಲ್ಲ ಉಂಟಲ್ಲ, ನೀರಿನ ಮೇಲೆ ಇಟ್ಟ ಹೋಮದ ಹಾಗೆ ಆಗಿ ಹೋಯಿತಲ್ಲ ಈ ಕಾಲಕ್ಕೆ. ಯಾಕೆ ರಣಕ್ಕೆ ಬೆನ್ನಿ ಕೊಟ್ಟು ನೀನು ನೇರವಾಗಿ ಬಂದು ಸರೋವರದಲ್ಲಿ ಇಳಿದು ನೀರಿನೊಳಗೆ ಅವಿತು ಕುಳಿತಿದ್ದೀಯಲ್ಲ, ಅದು ನೇರವಾಗಿ ಸುತ್ತ ತಪ್ಪು ನಿನ್ನದು. ಇಲ್ಲದಿದ್ದರೆ ನಿನ್ನನ್ನು ದೇವಾದಿ ದೇವತೆಗಳೇ ಮೆಚ್ಚುವಂತ ಕೆಲಸವನ್ನು ಮಾಡಿದ್ದೀನಿ. ಯಾಕಂದ್ರೆ ಛಲದಂಕ ಬಲ್ಲ ಹೌದು, ಆದರೆ ಅದನ್ನೆಲ್ಲವನ್ನು ಕಳೆದುಕೊಂಡಿದ್ದು. ಯಾಕೆ ಹೇಳಿದೆ ನಾನು, ನಾವು 5 ಮಂದಿ ಯಾರು ಬೇಕಾದ್ರೂ ಬನ್ನಿ ಅಂತ ಹೇಳಲಿಲ್ಲ ನೀನು. ಎಲ್ಲರೂ ಒಟ್ಟಾಗಿ ಬನ್ನಿ, ನನ್ನಲ್ಲಿ ಹೋರಾಡಿ ಎಲ್ಲರನ್ನು ಗೆಲ್ಲುತ್ತೇನೆ ಎಂಬ ಒಂದು ಹಾಮಲ್ಲ ಛಲ ಉಂಟು ನಿನ್ನಲ್ಲಿ. ಅದಕ್ಕೆ ನಾನು ಹೇಳುವುದು ಇದು ಸಾಬಾಸು, ಇದು ಸಂತೋಷವೇ. ಆದರೆ ಅದು ಧರ್ಮವಲ್ಲ, ನಮ್ಮಂತವರಿಗೆ ಹೇಳಿದ ಕೆಲಸವಲ್ಲ. ನಿನ್ನಲ್ಲಿ ನೇರವಾಗಿ ನಾನು ಹೇಳುತ್ತೇನೆ ಕೌರವ, ಏನು ನಮ್ಮಲ್ಲಿ ಯಾರು ಆದಿತು ನಿನಗೆ ಯುದ್ಧಕ್ಕೆ ಯಾರನ್ನು ಬೇಕಾದರೂ ಆರಿಸಿಕೋ, ನಾವು ಸಿದ್ಧರಿದ್ದೇವೆ. ಏನು ಹೇಳ್ತೀವಿ? 5 ಮಂದಿಯಲ್ಲಿ
ಒಬ್ಬನನ್ನು ಆಯ್ಕೆ ಮಾಡಬೇಕು. ಹೌದು. ಒಂದು ವೇಳೆ ಮಾಡಿದ್ದೇ ಹೌದು ಅಂತ ಆದ್ರೆ ಅದರಲ್ಲಿ ನಾನು ಜಯ ಹೊಂದಿದೆ ಅಂತ ಆದ್ರೆ ಅದೇ ನಿರ್ಣಯ ಅಂತ ಹೇಳ್ತೀನಿ. ಹಾಗೆ ಅಲ್ವಾ? 5 ಮಂದಿ ಅಂತ ಹೇಳುವಾಗ ನಿನ್ನನ್ನು ಸೇರಿಸಿ ಹೇಳುವುದಲ್ವೋ? ಅಲ್ಲ, ನಾನು ಅಲ್ಲ ಅಂತ ಹೇಳ್ತಾನ. ನಿರ್ಣಯ ಬಲುಹೇನು? ನಿನ್ನಯ ಬಲುಗೇನೋ, ನಿನ್ನಯ ಬಲುಗೇನೋ, ಬಲುಹೇನು ಬಲುಹೇನು ಬಲುಹೇನೋ. ಆ ಆ ಆ ನಿನ್ನಯ ಬಲುಗೇನೋ, ನಿನ್ನಯ ಬಲುಗೇನೋ, ಮಾರುವೆ ಎಂದು ನಿರೀಕ್ಷಿಪೆನು, ಮಾರುತಿಯನ್ನು ನಿರೀಕ್ಷಿಪೆನು, 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 ನಿರೀಕ್ಷಿಪೆನು. ಸಣ್ಣವ ಅರ್ಜುನ, ಸಣ್ಣವ ಅರ್ಜುನ, ಸಣ್ಣವ ಅರ್ಜುನ, ಚಿಣ್ಣಾರು ಯಮನರು. ಸಣ್ಣವ ಅರ್ಜುನ, ಚಿಣ್ಣರು ಯಮನರು. ಹೌದು, ಬಿಡು. ನಿನ್ನಯ ಬಲುಗೇನೋ, ನಿನ್ನಯ ಬಲುಗೇನೋ, ಮಾರುದೆ ಎಂದು ನಿರೀಕ್ಷಿಪೆನು, ಮಾರುತೆಯನ್ನು ನಿರೀಕ್ಷಿಪೆನು, 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 ನಿರೀಕ್ಷಿಪೆನು. ನಿನ್ನಯ ಬಲುಗೇನೋ, ನಿರ್ಣಯ ಬಲುಹೇನು? ಧರ್ಮಜ, ಯುದ್ಧ ಭೂಮಿಯಲ್ಲಿ ಹೋರಾಟವನ್ನು ಮಾಡುವುದಕ್ಕೆ ಯುಧಿಷ್ಠಿರ ಆ ಮಟ್ಟಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಂತ ನಾನು ಆಕ್ಷೇಪ ಮಾಡುವುದಲ್ಲ. ಶಲ್ಯಾವಸಾನವನ್ನು ಪ್ರತ್ಯಕ್ಷ ಕಂಡಂತಹ ನನಗೆ ಏನೂ ಕೂಡದೇ ಇದ್ದವ ಧರ್ಮಜ ಅಂತ ಈ ಮಾತಿನ ಮರ್ಮ ಅಲ್ಲ. ಆದರೂ ಯುದ್ಧ ಕ್ಷೇತ್ರದಲ್ಲಿ ನನ್ನ ಮುಂದೆ ನೀನು ಹೌದು, ಅದು ಪ್ರಶ್ನೆ. ಎಲ್ಲಿಯಾದರೂ ಧರ್ಮ ಶ್ರವಣ ಆಗುವುದಿದ್ರೆ, ಧಾರ್ಮಿಕ ಪ್ರವಚನ ಆಗುವುದಿದ್ರೆ ನಿನ್ನನ್ನು ಕರೆದರೆ ಒಂದು ಒಳ್ಳೆಯ ಪ್ರವಚನ ಸಿಕ್ಕೀತು. ಅದು ಬಿಟ್ರೆ ಗದಾದಂಡವನ್ನು ಕೈಯಲ್ಲಿ ಹಿಡಿದು ಹೋರಾಟವನ್ನು ಮಾಡಬಲ್ಲಂತಹ ಒಂದು ಬಲು ಅದು ನಿನ್ನಲ್ಲಿ ಉಂಟು ಅಂತಾದ್ರೆ ಅದು ಭ್ರಮೆ ಮಾತ್ರ. ಆದ್ರಿಂದ ಹೇಳ್ತೇನೆ, ನೀನಾಗ್ಲಿಕ್ಕಿಲ್ಲ. ಆಮೇಲೆ ಯಾರನ್ನು? 3 ಲೋಕದ ಗಂಡ, ಧರಣಿಪಾಲರ ಗಂಡ, ದುರವಿಜಯದವರ ದಂಡ, ಮೊರೆ ಹೊಕ್ಕವರ ಕಾಯುವ, ಮಾರಾಂತವರ ಕೊಲ್ಲುವ ಬಗೆ ಬಗೆಯ ಬಿರುದನ್ನು ಹೊಂದಿದವನಿದ್ದಾನೆ ಅರ್ಜುನ. ಆದರೆ ಏನಿದ್ದರೂ ಅವನದ್ದಾದ ಸಾಹಸ ಅಂತ ಕೇಳಿದರೆ ಅದು ಬಿಲ್ಬಲ್ಮೆ ಮಾತ್ರ. ಗದೆಯಲ್ಲಿ ಅವನಿಂದ ಏನೂ ಗುಡ್ಲಿಕ್ಕಿಲ್ಲ. ಅವನ ಜನ್ಮದಲ್ಲಿ ಗದೆ ಹಿಡಿದು ಹೋರಾಟ ಮಾಡಿದ್ದು ನಾನು ನೋಡ್ಲೇ ಇಲ್ಲ. ಆ ಕಾರಣಕ್ಕಾಗಿ ಅವನು ಆಗ್ಲಿಕ್ಕಿಲ್ಲ. ಮತ್ತೆ ಆಮೇಲೆ ಯಮಳರು ಯಾವ ನಕುಲ ಸಹದೇವರಿದ್ದಾರೋ ಹೇಳಿಕೊಳ್ಳುವುದಕ್ಕೆ ಈಗ ದೊಡ್ಡವರಾಗಿದ್ದಾರೆ, ಮದುವೆ ಆಗಿದೆ, ಮಕ್ಕಳಾಗಿದೆ. ಆದರೆ ನನ್ನ ಸಮಕ್ಷದಲ್ಲಿ ಯಾವತ್ತಿದ್ರು ಅವರು ಮಕ್ಕಳೇ. ಆದ್ರಿಂದ ಚಿಣ್ಣರು ಯಮಳರು ಅವರು ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಯಾರಾದೀತು? ಇದ್ದಾನೆ ಒಬ್ಬ ಗಂಡುಗಲಿ, ಶತಗಜತ್ರಾಣಿಯೋ ಸಹಸ್ರ ಗಜತ್ರಾಣಿಯೋ, ಹೌದೋ ಅಲ್ವೋ ಅಂತ ಹೇಳಿ ಇವತ್ತು ಇತ್ಯರ್ಥ ಆಗಬೇಕು ಅಂತ ಇದ್ರೆ ಉಳಿದದ್ದು ಈ ಕೌರವ ಮಾತ್ರ. ಆದ್ರಿಂದ ಹೇಳ್ತೇನೆ, ಈ ಭೀಮಸೇನನನ್ನು ನನ್ನ ಮುಂದೆ ಬಿಡು. ಸಮರಾಂಗಣದಲ್ಲಿ ನಾನು ಏನು ಅಂತ ನಾನು ತೋರಿಸಿಕೊಡ್ತೇನೆ. ನಿನ್ನ ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆ ಇರಬಹುದು. ಅಲ್ಲ ಅಲ್ಲ,
ಹಾ. ಈ ಮನೆ ಆಗ್ಬೇಕೆಂಬ ಒಂದು ತಹಾನಿ ಆ, ಕಾರಣ ಇಲ್ಲದೆ ಹೇಳಿದ್ದಲ್ಲ, ಮತ್ತೆ ಭಾಷೆ ಹಾಕಿದ್ದಾನಲ್ಲ ಅವ. ಭಾಷೆಯ ನೇತಿಗನು ಎಲ್ಲರೂ ಕಾದಿರುತ್ತಿವನು ಇವನು 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 ಆ ಎಲ್ಲರೂ ಕಾದಿರುತ್ತಿವನು ಎಲ್ಲರೂ ಕಾದಿರುತ್ತಿವನು ಎಲ್ಲರೂ ಕಾದಿದ್ದೆನು ಇವನು. ಇವನು ಯಜಮಾನೋ ನರಿದ ಕತ್ತಾದುರವಾದ ತಪದೋಡಲೆ ಭಾಗ್ಯಜಲಿ ದಿಗನು ಭಾಗ್ಯಜಲಿ ದಿಗನು ಎಲ್ಲರೂ ಕಾದಿದ್ದೆನು ಇವನು. ಎಲ್ಲರೂ ಗಾದಿಬೆ 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 ಎನ್ನುತ್ತಿವನು ಧರ್ಮಜ ದ್ಯೂತದ ಸಭೆ, ಹಾ. ಆ ಮೂಲಕವಾಗಿ ಅಲ್ಲಿ ದ್ರೌಪದಿಯ ವಸ್ತ್ರಾಪಹಾರ ನಡೆಯುತ್ತಾ ಇದ್ದಂತಹ ಸಂದರ್ಭ. ಕೊನೆಗೂ ಪ್ರತಿಜ್ಞಾಬದ್ಧನಾದವ ಯಾರು ಅಂತ ಕೇಳಿದರೆ ಈ ಭೀಮಸೇನ. ಆ ಮಹೇಶಕ್ರತು ವರದಳು ಉತ್ತಮ ಮುನಿ ಜನರ ಜಿನ ಪುಷ್ಕರ ಭೂತ ಪುಣ್ಯ ಜಲಾಭಿಷೇಚನದಿಂದ ಕೂಡಿದಂತಹ ಅದು ಸಿರಿಮುಡಿ, ಅದು ಶ್ರೀಮುಡಿ ಎನ್ನುವ ಹಾಗಿದ್ರೆ ಅದಕ್ಕೆ ಕೈ ಹಿಕ್ಕಿ ಎಳೆದಿದ್ದಾನೆ ಯಾವ ಜಗದೂಳಿಗದ ದುರುದುಂಬಿ ದುಶ್ಯಾಸನ ಅಂತ ಪ್ರಪಂಚ ಆ ಕಾಲಕ್ಕೆ ನಮ್ಮನ್ನು ನಿಂದಿಸಿತ್ತು. ಆಗ ಪ್ರತಿಜ್ಞೆ ಮಾಡಿದವ ಇವ ಪಪ್ಪುಡಿವೆನ್ ಪಿಂಗಾಕ್ಷನದ್ದಾದಂತಹ ಆ ಕೆನ್ನೆತ್ತರನ್ನು ಅವನ ಊರುದ್ವಯಗಳನ್ನು ಮುರಿದು ಮುಕ್ಕಡಿಗೊಳಿಸ್ತೇನೆ ಎನ್ನುವ ಹಾಗೆ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಹೌದು ಅಂತಾದ್ರೆ ಈ ಕಾಲಕ್ಕೆ ಅದು ಹೌದಾ ಅಲ್ವಾ ಅಂತ ಇತ್ಯರ್ಥ ಆಗಬೇಕಿದ್ರೆ ಬೇರೆ ಯಾರೂ ಯುದ್ಧ ಮಾಡಿದ್ರೆ ಅದು ನಿರ್ಣಯ ಆಗುವಂತಹದ್ದಲ್ಲ. ಆ ಕಾರಣಕ್ಕೆ ಹೇಳ್ತಾ ಇದ್ದೇನೆ, ಹೋರಾಟ ನಿಜವಾಗಿ ಸಮನಿಸಬೇಕಾದದ್ದು ನಮ್ಮೊಳಗೆ. ಮತ್ತೆ ಹೇಗೂ ರಾಜ್ಯಭಾರವನ್ನು ಮಾಡಬೇಕು, ಚಕ್ರವರ್ತಿ ಆಗಬೇಕು ಅಂತ ಇರ್ತಿದ್ರೆ ಇವತ್ತು ಕೌರವ ಹೀಗೆ ಇರ್ತಿರ್ಲಿಲ್ಲ. ಅತಿ ದುರ್ಬಲನಾದ ನಿನ್ನನ್ನು ಆಯ್ಕೆ ಮಾಡಿ ಯುದ್ಧ ಕ್ಷೇತ್ರದಲ್ಲಿ ನಾನು ಜಯಿಸುವುದಕ್ಕೆ ಅವಕಾಶ ಇತ್ತು. ಅದಕ್ಕೆ ಅವಕಾಶ ನಾನು ಕೊಡುವುದಿಲ್ಲ, ವೀರನಾಗಿಯೇ ವಿಜೃಂಭಿಸ್ತೇನೆ. ಈ ಭೀಮಸೇನರನ್ನು ನನ್ನ ಎದುರಿಗೆ ಬಿಡು. ಬಂದಾರಗಾಡುದರಂದ ಪಾಡುವುದರೈದಯ್ಯ ಬಾದಾರಾಮನಗಾಡುದರಂದ ಪಾಡುವುದರೈದು ಭಕ್ತಿಯೊಳಗ ಇಂದಿರೆಯ ರಥದ ಮೇತದಿ ಬಂದಿಸ ಫಲಭದ್ರ ನಡಿಗೆ ಕೌರವಂ ಮಡಿದ ವಂದಿಸಿಕೊಂಡಿದ್ದೇವೆ. ಪಶುಹತ್ಯ ದೋಷ ನಿವಾರಣೆಗಾಗಿ ತೀರ್ಥಾಟನೆಯನ್ನು ಹೊರಟಂತಹ ನಾನು ಬರಬರುತ್ತಾ ಕುರುಕ್ಷೇತ್ರವನ್ನು ಸೇರಿದ್ದೇನೆ. ಹೆಣಗಳ ರಾಶಿಯನ್ನು ಹತ್ತಿ ಇಳಿಯುತ್ತಾ ಎಲ್ಲಿ ನೋಡಿದರೂ ಯಾರೂ ಕಾಣುತ್ತಾ ಇಲ್ಲ. ಓ ಹೋ 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 ಕಾಣುತ್ತಾ ಇದ್ದಾರೆ. ಏನು ಯುದ್ಧ ನಡೆಯುತ್ತಾ ಇದೆ. ಒಂದು ಕಡೆಯಲ್ಲಿ ಕೌರವ ಒಬ್ಬ, ಇನ್ನೊಂದು ಕಡೆಯಲ್ಲಿ 6 ಮಂದಿ ಇದ್ದಾರೆ. ಕೌರವ ವಂದಿಸಿಕೊಂಡಿದ್ದೇನೆ ಗುರುದೇವ. ಏನಿದು? ಚರಣದೊಳಗಿನ ಕೃಪದಲ್ಲೂ ಬಿಡಿದತ್ತೆ ಚರಣ
ಬಲರಾಮನು ಹೊರಬಾಡುವುದರ ನಿರೀಕ್ಷಿಸುತ್ತ ಕೃಷ್ಣನ ನೋಡಿ ಗುರುರಾಯ ಗೆಲ್ಲರು ಜಾಗದೊಳಗೆ ಇವನನ್ನು ಬಿಡದಂತೆ ಗುರುದೇವ ಪದಮೂಲಕ್ಕೆ ಮಣಿದಿದ್ದೇವೆ. ಯುದ್ಧ ಮಧ್ಯದಲ್ಲಿ ಕೊಂಚ ವಿಶ್ರಾಂತಿಯನ್ನು ಬಯಸಿ ಈ ಮೂಲಕವಾಗಿ ನೀವು ಬಂದಿದ್ದೀರಿ ಎನ್ನುವ ಕಾರಣಕ್ಕಾಗಿ ಗದಾದಂಡವನ್ನು ನಿಮ್ಮ ಪದಮೂಲದಲ್ಲಿಟ್ಟು ನಮಸ್ಕರಿಸ್ತಾ ಇದ್ದಾನೆ ಕೌರವ. ಎದ್ದೇಳು ಗೌರವ, ಎದ್ದೇಳು. ಹಾ ಇದುವರೆಗೆ ಹಾ ಏನು ನಡೆಯಿತು, ಏನು ಆಯಿತು ಎಂಬುದು ಹಾ ನನಗೆ ಅರಿವಿಲ್ಲ. ಹಾ ನೀನು ಒಬ್ಬಂಟಿಗನಾಗಿದ್ಯ, ಹೌದು. ನಿನ್ನ ಸೇನೆಯಲ್ಲಿಯೂ ಕಾಣುತ್ತಾ ಇಲ್ಲ. ಹಾ ಮತ್ತೊಂದು ಕಡೆ ಆ ಪಾಂಡವರು ಕೃಷ್ಣ ಸಮೇತ ಹಾ 6 ಮಂದಿ ಇದ್ದಾರೆ. ಹಾ. ಏನಿದು, ಏನು ಇದಕ್ಕೆಲ್ಲ ಏನು ಕಾರಣ? ದೇವ, ಹಾ. ಹುಡುಗನು ಪಾಂಡವರೊಡಗೂಡಲು ನಾ ಬಿಡ ನಿರ್ಣಯ ಪಡೆ ಅಂತ ಹೇಳಿದ ಆ ಮಾತುಗಳೇ ನನ್ನ ಕಿವಿಯಲ್ಲಿ ಮಾರ್ದನಿಸ್ತಾ ಇದೆ. ಹೌದು. ಈ ಕಾಲಕ್ಕೆ ಎಲ್ಲವೂ ಹೋಯಿತು ಗುರುದೇವ. ನೀವಿಲ್ಲದೆ ಇದ್ದ ಕಾರಣದಿಂದಾಗಿ ಹೀಗಾಯಿತು. ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ತಮ್ಮ. ಕೃಷ್ಣ, ಅಣ್ಣ ವಂದಿಸಿಕೊಂಡಿದ್ದೇನೆ. ಏನು ಏನು ನನ್ನ ಅವಸ್ಥೆ ಇದು? ನೀನು ಏನು ಹೇಳಿದ್ದು, ಏನು ಮಾಡಿದ್ದಿ? ಏನು ಮಾಡಿದ್ದೇನೆ? ನನ್ನನ್ನು ತೀರ್ಥಾಟನೆಗೆ ಕಳಿಸಿ ಈ ಕೌರವ ಸೇನೆಯನ್ನೆಲ್ಲ ನಾಶ ಮಾಡಿಸಿದ್ಯಲ್ಲ, ಇದು ನ್ಯಾಯವೇ? ನ್ಯಾಯವೇ? ನಾನು ಬರುವವರೆಗೆ ನೀನು ಕಾಯಬೇಕೆಂದು ಹೇಳಿ ಹೋಗಿದ್ದೇನೆ. ನೀನು ಏನು ಮಾಡಿದ್ದೆ? ಏನು ಮಾಡಿದ್ದೆ ನೀನು? ನಿನ್ನನ್ನು ಬಿಡುವುದಿಲ್ಲ, ನಿನ್ನನ್ನು ಬಿಡುವುದಿಲ್ಲ. ನಿನ್ನ ತಲೆಯನ್ನು ಒಳ್ಳೆಯದಲ್ಲ ನೋಡುತ್ತೇನೆ. ಸ್ವಲ್ಪ ಸೈರಿಸಿಕೋ ಅಣ್ಣ, ಸ್ವಲ್ಪ ಸೈರಿಸಿಕೋ. ಯಾಕೆ ಯಾಕೆ ಇಷ್ಟು ಕೋಪ? ಅಣ್ಣಾಗ ನೀನೇ ನುಡಿವರೇ ಅಣ್ಣ ನುಡಿವರೇ ಪಕ್ಷವಲ್ಲೋ ಮಾಡಲು ಸುರರು ಜರೆಯರೆ ಪಕ್ಷವಲ್ಲೋ ಮಾಡಲು ಸುರರು ಜರೆಯರೆ ಇಲ್ಲಿವರಲ್ಲಿ ಹೆಚ್ಚು ನಮಗೇನೋ ನೋಡೆ ಮುಂದಿವರಿಂದಾದ ಮುಂದೆ ಬಹಳ ದೂರದಿಂದ ಬಸವಳಿದು ಬಂದಿದ್ದೀಯ, ಓಡೋಡಿ ಬಂದಿದ್ದೀಯ. ಹೌದು. ಹಾಗಾಗಿ ರಕ್ತದ ಒತ್ತಡ ಹೆಚ್ಚಾಗಿ ಇಷ್ಟು ಬಿಸಿಯಾಗಿ ನೀನು ಮಾತನಾಡುತ್ತಿದ್ದೀಯ. ಈಗ ಇನ್ನೂ ಬಿಸಿ ಆಗುತ್ತಾ ಇದೆ ನಿಮ್ಮನ್ನು ಕಾಣುತ್ತಿರುವಾಗ. ಆ ಬಿಸಿಯನ್ನು ಸ್ವಲ್ಪ ತಣಿಸಿ ಹಾ? ಸ್ವಲ್ಪ ಆಲೋಚನೆ ಮಾಡಿ ನೋಡು. ಏನು ಆಲೋಚನೆ? ಏನಾಗಿದೆ? ಹಾ? ಏನೂ ಆಗ್ಲಿಲ್ಲ. ಮತ್ತೆ ಇದೆಲ್ಲ ಆದದ್ದು ಆಗಬೇಕಾದದ್ದೇ ಆದದ್ದು. ಏನು? ಈಗ ನೀನು ಹೇಳಿದ ಹಾಗೆ ಹ. ಅಥವಾ ಅವ ದೂಷಿಸಿದ ಹಾಗೆ ಹ. ಎಲ್ಲ ಮಾಡಿದ್ದು ನಾನು ಅಂತ ಹೇಳಿದ್ರೆ, ಹ. ಹಾಗೆ ಪಕ್ಷಪಾತ ಮಾಡಿದ್ರೆ ಹ. ದೇವತೆಗಳು ಮೆಚ್ಚಿಯಾರೆ ಅಣ್ಣ. ನೀನು ಪಕ್ಷಪಾತ ಮಾಡಿದಲ್ಲ. ಖಂಡಿತವಾಗಿಯೂ ಪಕ್ಷಪಾತ ಮಾಡಲಿಲ್ಲ.
ಈಗ ನಿನಗಾಗ್ಲಿ ನನಗಾಗ್ಲಿ ಪಕ್ಷಪಾತ ಮಾಡಿ ಏನಾಗಬೇಕಾಗಿದೆ? ಮತ್ತೆ ಈಗ ನೀನಿಲ್ಲದಿದ್ರು ನಿನ್ನ ನಾರಾಯಣಿ ಸೇನೆ ಅವನ ಬಲಕ್ಕೆ ಇತ್ತು. ಈಗ ಒಂದೂ ಕಾಣುವುದಿಲ್ಲವಲ್ಲ. ಎಲ್ಲವೂ ಇಲ್ಲಿ ಗುರುಧಾರಣಿಯಲ್ಲಿ ಮುಗಿದು ಹೋಗಿದೆ. ಆದರೂ ನೀನು ಹೇಳಿದ ಹಾಗೆ ಕಾದಿದ್ದೇನೆ ನಾನು. ಈಗ ಆರು ಮಂದಿಯಾದರೂ ಇದ್ದಾರಲ್ಲ, ಇಷ್ಟು ಮಂದಿಯನ್ನು ಕಾದಿದ್ದೇನೆ. ಈಗ ನೀನು ಬರಬೇಕಾಯ್ತು. ಇಷ್ಟು ಈಗ ಈಗ ಯುದ್ಧ ಅಂತಿಮ ಘಟ್ಟದಲ್ಲಿದೆ. ಈಗ ನಿನಗೆ ಕೋಪಕ್ಕೆ ಕಾರಣ ಏನಿಲ್ಲ. ನಿನ್ನ ಸಮಕ್ಷಮದಲ್ಲಿ ಇಲ್ಲಿಯ ಗದಾ ಯುದ್ಧ ನಡೆಯಲಿ. ಹಾಗಾಗಿ ನೀನು ಬಂದಂತಹ ಈ ಸಮಯ ಅದು ಸರಿಯಾಗಿಯೇ ಇದೆ. ಅಂತಹ ಸರಿಯಾದ ಹೊತ್ತಿನಲ್ಲಿಯೇ ಸರಿಯಾದ ಸಂದರ್ಭದಲ್ಲಿಯೇ ಸರಿಯಾದ ಸ್ಥಳಕ್ಕೆ ನೀನು ಬಂದು ಮುಟ್ಟಿದ್ದೀಯ. ಹಾಗಿರುವಾಗ ಇಂತಹ ಸಂದರ್ಭದಲ್ಲಿ ನೀನು ಇರುವುದೇ ಒಳಿತು ಎನ್ನುವುದು ನನ್ನ ಅಭಿಪ್ರಾಯ. ಏನು ಹೇಳ್ತೀಯ ಈಗ ನೀನು ಇದಕ್ಕೆ? ಹೌದಾ? ಸರಿ, ಹಾಗಿದ್ದರೆ ಈಗ ಮಾಡೋಣ. ಒಂದು ಪಕ್ಷದಲ್ಲಿ ನೀನೇ ಒಪ್ಪಿದ್ದೆ ಪಾಂಡವರನ್ನು, ಇನ್ನೊಂದು ಪಕ್ಷದಲ್ಲಿ ನಾನಿದ್ದೇನೆ ಅಂತ ನಾನು ಒಪ್ಪಿದ್ದೇನೆ. ಗೌರವ. ಈಗ ಇಬ್ರು ನಾವಿದ್ದೇವೆ. ನಾವು ಇಬ್ಬರು ನನ್ನ ಶಿಷ್ಯಂದಿರು. ಇಬ್ಬರು ಗದಾಯುದ್ಧವನ್ನು ನನ್ನಿಂದಲೇ ಕಲಿತವರು ಅಲ್ವೇ? ಹೌದು. ಈಗ ಯುದ್ಧ ನಿರ್ಣಯವಾಗಬೇಕು. ಒಂದು ಕಡೆಯಲ್ಲಿ ನೀನಿದ್ದು ಒಂದು ಕಡೆ ನಾನಿದ್ದು ಯುದ್ಧವನ್ನು ವೀಕ್ಷಿಸೋಣ. ಯಾರು ಯುದ್ಧದ ನಿಬಂಧನೆಗಳನ್ನು ನೀನೇ ಹೇಳಿಬಿಡು. ವೀಕ್ಷಿಸೋಣ. ಯುದ್ಧ ನಿಬಂಧನೆ ಹೀಗೆ, ಎಲ್ಲಿಯಾದರೂ ಸೊಂಟದಿಂದ ಕೆಳಗೆ ಗದೆ ಕೆಟ್ಟು ಬೀಳಬಾರದು. ಹೌದು. ಹಾಗೆಯೇ ನನ್ನ ನಿಬಂಧನೆ ಅದು. ಕುತ್ತಿಗೆಯಿಂದ ಮೇಲ್ಭಾಗಕ್ಕೂ ಗದೆಯ ಬೆಟ್ಟು ಬೀಳಬಾರ್ದು. ಗದದ ನಿಯಮ ಗದಾಯುಧದ ಹಾಗೆ ಅಲ್ವೇ? ನೀನೇ ಕಲಿಸಿದವ. ಉಭಯರು ನಿನ್ನ ಶಿಷ್ಯರು. ಅವ ಸ್ವಲ್ಪ ಪ್ರೀತಿಯ ಶಿಷ್ಯ, ಇವನು ಶಿಷ್ಯನೇ. ಇಲ್ಲಿ ನೀನು ಆ ಪಕ್ಷದಲ್ಲಿದ್ದೀಯ. ಗುರುವಾಗಿ ನಿನಗೆ ಒಂದು ಒಳ್ಳೆಯ ಆಸನವನ್ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ನಿನ್ನ ಆ ಒಂದು ತೀರ್ಪುಗಾರರ ಸ್ಥಾನದಲ್ಲಿದ್ದುಕೊಂಡು ಉಭಯರ ಗದಾ ಯುದ್ಧ ನಡೆಯಲಿ. ನಡೆಯಲಿ. ಗೌರವ, ನೀನು ಗದೆಯನ್ನು ಹಿಡಿದುಕೊಂಡು ನನ್ನ ಎದುರಿಗೆ ಗದಾಯುದ್ಧವಾಗಿ ನೀನು ನಿಂತವನಿದ್ದೀಯ. ಹೌದು. ಗೆಲ್ಲುತ್ತೇನೆ ಎನ್ನುವಂತಹ ಛಲವೋ ನಿನಗೆ ಇಲ್ಲಿಯೂ ಕೂಡ. ನಿನ್ನನ್ನು ನೋಡುವಾಗ ನಗು ಬರುತ್ತಾ ಉಂಟು ನನಗೆ. ನೀರಿನೊಳಗೆ ಹಡಗಿ ಕುಳಿತವನು ನೀನು ಎದ್ದು ಈ ಭೀಮನೊಂದಿಗೆ ಯುದ್ಧ ಮಾಡ್ತೇನೆ ಅಂತ ಬಂದಿದ್ದೀಯಲ್ಲ. ಏನು ಹುಂಬು ನಿನ್ನದು, ನಿನ್ ಹುಂಬುತನ ನಿನ್ನದು. ಇದೋ ನಿನ್ನಿಂದ ಸಾಕಾಗ್ಲಿಕ್ಕಿಲ್ಲ. ನಿನ್ನ ಪರಾಕ್ರಮ ನನ್ನಲ್ಲೇ ಸಾಕಾಗದು. ನಿಮಿಷಾರ್ಥದಲ್ಲಿ ನಿನ್ನನ್ನು ಕೊಂದು ಮುಗಿಸ್ತೇನೆ ನಾನು. ಊಟದಲ್ಲಿ ನಿಪುಣ ಅಲ್ವೋ ನೀನು? ನಿನ್ನ ಯೋಗ್ಯತೆ ಅಂತ ನನಗೊತ್ತಿಲ್ವೋ? ಜೀವನದಲ್ಲಿ ಸಾಧನೆ ಏನು ಭೀಮನದ್ದು ಅಂತ ಕೇಳಿದ್ರೆ ಯಾರ್ಯಾರೋ ಹಸಿದವರನ್ನು ಕೊಂದದ್ದು ಬಿಟ್ರೆ ನೇರ ಮುಖದಿಂದ ಯುದ್ಧ ಮಾಡುವ ವರ್ಚಸ್ಸುಳ್ಳವರನ್ನು ಎದುರಿಸಿ ಕೊಂದದ್ದು ಭೀಮನ ಜಾಯಮಾನದಲ್ಲೇ ಇಲ್ಲ. ಬಕಾಸುರನ ಕೂಳನ್ನು ತಿಂದವನನ್ನು ಕೊಂದ ಹಾಗೆ ನನ್ನನ್ನು ಕೊಲ್ಲಬಹುದು ಅಂತ ಭಾವಿಸಿದೆಯೋ? ಈ ಕಾಲಕ್ಕೆ ನಿಂತವ ಕೆರಳಿ ನಿಂತಹ ಸರ್ಪ ಈ ಕೌರವ ಫಣಿಕೇತನ. ಆದ್ರಿಂದ ಹೇಳ್ತೇನೆ, ಇವತ್ತು ನಿನ್ನ ಸಾವು ನಿಶ್ಚಿತ. ಮುಂದೆ ನೋಡು. ಡೆಣಸಿ ಮಲಗಿದನು ಮೂರ್ಛೆಯಲ್ಲಿ. ಬಿಗಿಯಾದಂತಹ ಹಿಡಿತದಿಂದ ಕೂಡಿದಂತಹ ನನ್ನ ಗದಾದಂಡದಿಂದ ಭೀಮಸೇನನ ತಲೆಯನ್ನು ಅಪ್ಪಳಿಸಿದೆ ಅಂತಾದ್ರೆ ಬಿದ್ದಿದ್ದಾರೆ ಭೂಮಿಯಲ್ಲಿ. ಈ ಕಾಲದಲ್ಲಿ ಹಸು ಕಳೆದು ಬಿದ್ದಂತಹ ಭೀಮ ನನ್ನ ಜೀವನದ ಸಾಧನೆಯ ಉತ್ತುಂಗ ಶಿಖರ ಕಾಣಿಸಬೇಕಲ್ವೇ? ಕಾಣಿಸಬೇಕಲ್ವೇ? ನೋಡಿದಿರೇ ನೋಡಿರೇ ಧರ್ಮದ ಫಲಗುಣ
ಚಾಡಿಗಳು ಆ ಆ, ಆ, ನೋಡಿರಿ ಧರ್ಮಜ ಫಲಗುಣಾದಿಗಳು ನೋಡಿ ನೋಡಿ ರೂಢಿಯು ಅನಿಲಾದ ಬಿದ್ದ ಬಿದ್ದ ರೂಢಿಯು ಅನಿಲಾದ ಬಿದ್ದ ಚಂದಗಳ ಆ, ನೋಡಿ ನೋಡಿ ತನ್ನ ಮಾನಿಗಿಂತ ಮುಂದಿನ ಭಾಷೆ ವ್ಯರ್ಥ. ಏನಾಗಿ ಹೋಯಿತು ಮಾತು ಕನ್ನಡಡಿ ಗಂಟಾಯ್ತು ಇನ್ನು ಬಾಳುವಲೆನ್ನುವುದು ಈಗ ಆ, ಆ, ನೋಡಿ 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 ಧರ್ಮಜಾತಿಗಳು ನೋಡಿ ಫಲಗುಣ ಮುಖ್ಯರು ಏನಾಗಿದೆ ನಿಮ್ಮ ಭೀಮನ ಪರಿಸ್ಥಿತಿ ಯಾವನು ಶತಗಜತ್ರಾಣಿ ಎಂದು ಸಹಸ್ರಗಜತ್ರಾಣಿ ಎಂದು ಲೋಕದಲ್ಲಿ ಹೆಸರನ್ನು ಪಡೆದನೋ ಅಂತಹ ಭೀಮಾರೂಢಿಯಲ್ಲಿ ಬಿದ್ದಂತಹ ಚಂದವನ್ನೊಮ್ಮೆ ನೋಡಿ ಹಸು ಕಳೆದು ದೊಡ್ಡ ಹೆಬ್ಬಂಡೆ ಬಿದ್ದ ಹಾಗೆ ಬಿದ್ದಿದ್ದಾನೆ ಹಾಗಾದರೆ ನನ್ನ ರೋಷಾಗ್ನಿಗೆಯೂ ಹೊತ್ತು ಭಸ್ಮೀಭೂತನಾಗಿ ಭೀಮ ಬಿದ್ದಿದ್ದಾನೆ ಅಂತಾದರೆ ನಿಮ್ಮ ಪ್ರಯತ್ನ ಎಲ್ಲ ಶೂನ್ಯವಾಗಿ ಹೋಯಿತು ಕೊನೆಗೂ ಯಾವ ಪ್ರಯತ್ನಕ್ಕೆ ಈ ಕೌರವ ಕೈ ಹಾಕಿದನೋ ಆ ಪ್ರಯತ್ನದಲ್ಲಿ ನಾನು ಪೂರ್ಣ ಪ್ರಮಾಣದಲ್ಲಿ ಯಶಸ್ಸನ್ನು ಹೊಂದಿದ್ದೇನೆ ಎನ್ನುವ ಧನ್ಯತೆ ನನ್ನದು ನೀವು ನೋಡಬಹುದು ಬಿಟ್ಟರೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇದೆ ಹಾಗೆಂದು ನಿಮ್ಮನ್ನು ಇಲ್ಲಿಯವರೆಗೆ ಎತ್ತರಕ್ಕೆ ನೋಡುವ ಹಾಗೆ ಮಾಡಿದ ಒಬ್ಬ ಇದ್ದಾನಲ್ಲ ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಕೊಡಿಸ್ತೇನೆ ಎನ್ನುವ ಹಾಗೆ ಮಾತು ಕೊಟ್ಟವನಿದ್ದಾನಲ್ಲ ನೋಡಬೇಕಾದವ ಅವ ನೀವು ನೋಡಿ ಆಗಬೇಕಾದದ್ದು ಎಂಥದ್ದೂ ಇಲ್ಲ ಹಾಗಾಗಿ ಕೃಷ್ಣ ಕೃಷ್ಣ ಕಪಟ ನಾಟಕ ರಂಗ ನೋಡು ಕಪಟ ನಾಟಕ ರಂಗ ರಂಗ ಕಪಟ ನಾಟಕ 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 ರಂಗ ರಂಗ ಗುಪ್ಪಿತ ಬೇನು ನಿನ್ನಂಗ ಗೋಪಿತವೇನೋ
ನೋಡೋ ಚಪಲ ಮಾಡಿ ಮಾತಾಡೋ ಮಾತಾಡು 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 ಕಪಟ ನಾಟಕರ ನಾಟಕವನ್ನು ನಿಪುಣ ನೋಡು ಚಪಲ ಪ್ರತಿವಾದನಾಡು ಕಪಟ ನಾಟಕ ರಂಗ 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 ಗುಡಿಸಲೇನು ಜಗತ್ತಿನಲ್ಲಿ ರಂಗವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಎಲ್ಲರನ್ನು ಸೂತ್ರದ ಗೊಂಬೆಗಳ ಹಾಗೆ ಉಣಿಸುವವ ನೀನು ಎನ್ನುವ ಹಾಗೆ ಎಲ್ಲರೂ ನಿನ್ನನ್ನು ನಂಬಿದವರು. ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ ಪಲುವಿಧದ ವೇಷಗಳ ನಾಂತಿಹರು ನರರು. ನಾಟಕಕ್ಕೆ ಕೊನೆ ಇರ್ಲಿ, ನಾಟಕಕ್ಕೆ ಮೊದಲಿರ್ಲಿ, ನೋಟಕರು ಮಾಟಕರು. ಆವತ್ತೇ ನಿನಗೆ ರಣವೀಳ್ಯವನ್ನು ಕೊಡುವಂತಹ ಕಾಲಕ್ಕೆ ನಾನು ಹೇಳಿದ್ದೆ, ನಿನ್ನ ಜೀವನದ ನಿನ್ನ ವಿಶಿಷ್ಟವಾದ ಲೀಲೆಯ ಆ ನಾಟಕ ರಂಗದ ನಿಜವಾದ ಪಾತ್ರಧಾರಿಯನ್ನು ಯಾರು ಎನ್ನುವ ಹಾಗೆ ನೀನು ಪ್ರಶಸ್ತಿ ಕೊಡುವುದಿದ್ರೆ ಅದು ಕೌರವನಿಗೆ ಕೊಡಬೇಕು. ಆ ಸೂತ್ರದಲ್ಲಿ ನಾನು ಈ ಹೊತ್ತು ಸಂಪೂರ್ಣವಾದಂತಹ ಯಶಸ್ಸನ್ನು ಸಾಧಿಸಿದ್ದೇನೆ. ಆದ್ರಿಂದ ಕೇಳ್ತೇನೆ, ಶುಕ ನೀವು ಪಂಚರ ನಾನು, ಮಮ ಪ್ರಾಣಾಹಿ ಪಾಂಡವ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎನ್ನುವ ಪಂಚ ಪ್ರಾಣಗಳಿಗೆ ಸದೃಶವಾಗಿ ಪಾಂಡವರನ್ನು ರಕ್ಷಿಸ್ತೇನೆ ಅಂತ ಹೇಳುವ ನಿನ್ನ ಬಿರುದು ಎಲ್ಲಿ ಹೋಯಿತು ಕೃಷ್ಣ? ನೋಡು ಹೇಗೆ ಬಿದ್ದಿದ್ದಾನೆ ಭೀಮ. ಹಸುವನ್ನು ಕಳೆದುಕೊಂಡು ಪ್ರಾಣ ಗತ ಪ್ರಾಣನಾಗಿ ಭೂಮಿಯಲ್ಲಿ ಬಿದ್ದಿದ್ದಾನೆ ಅಂತಾದ್ರೆ ಇವನೇ ಅಲ್ವ ನಿಮ್ಮ ಪಂಚಪ್ರಾಣಗಳಲ್ಲಿ ಒಬ್ಬನಾದಂತಹ, ಅಥವಾ ನಿನ್ನ ಕೈಯ ಕೈದುಗಳಲ್ಲಿ ಒಬ್ಬನಾದಂತಹ ಭೀಮಸೇನ? ಕೃಷ್ಣ, ಕಪಟ ನಾಟಕ ರಂಗ ಏನಾಗಿ ಹೋಯಿತು ನೋಡು ನೋಡು ನೋಡು. ಇಂದಿರೇಶ ಮುಕುಂದರಾಲಿದೋ ಈ ವಾಯು ಕುತಲು ತಿರುವುದು ಪಸರಿದು ತೋರಿದು ಇಂದಿರೇಶ. ಓ ಇಂದಿರಾರಮಣ ಧರ್ಮಜ, ಸ್ವಾಮಿ ಗಾಬರಿಯಾಗಿದ್ದೀಯ? ಇದರಿಂದ ಮೇಲಾದಂಥ ಬೇಸರ ಬೇರೆ ಏನುಂಟು ಸ್ವಾಮಿ? ಯಾಕೆ ಬೇಸರ? ನನ್ನ ತಮ್ಮ, ಹ, ನನ್ನ ಸಹೋದರ ಭೀಮಸೇನ ಹ, ಯುದ್ಧದಲ್ಲಿ ಬೆರೆಗುರುಳಿದ್ದ. ಈಗ ಉರುಳಿದ್ದು ಅಂತ ಹೇಳ್ತೀಯ ನೀನು? ಸ್ವಾಮಿ, ಹ, ಏನಾದರೂ ಮಾಡಿ ಹ, ನೀವು ದೇವರೇ ದೇವರು, ಹ, ಹ, ನಮ್ಮನ್ನು ರಕ್ಷಿಸುವಂತ ಹೊಣೆಗಾರಿಕೆ ಇದ್ದವರು. ಹ, ಅವನ ಮೇಲೆ ಏನಾದರೂ ಕಣಿಕರ ಬಿಟ್ಟು ಕೈಯಾಡಿಸಿ ನೋಡಿ ಸ್ವಾಮಿ, ಶ್ವಾಸಕೋಶ ಹೇಗುಂಟು, ಅವನ ಉಸಿರೇನಾಗ್ತದೆ? ಧರ್ಮಜ, ಹ್ಮ್ ಇಲ್ಲಿ ನೀನು ಗಾಬರಿಗೊಂಡು ತಮ್ಮನಿಗೇನಾಗಿದ್ದೀಯೋ ಎನ್ನುವ ಆತಂಕ, ಹ, ಅಲ್ಲಿ ಅವ ಮೂದಲಿಸ್ತಾ ಇದ್ದಾನೆ. ಇಲ್ಲಿ ನೀನು ದೇವರ ದೇವ, ನೀನೇ ಕಾಯಬೇಕು ಅಂತ ಹೇಳ್ತಾ ಇದ್ದೀಯ. ಹ. ಅವ ಕಪಟ ನಾಟಕ ರಂಗ ಸೂತ್ರಧಾರ ನೀನು ಅಂತ ಹೇಳ್ತಾ ಇದ್ದೀಯ. ಹ್ಮ್. ಇಬ್ಬರ ಮಾತುಗಳನ್ನು ಕೇಳಿದ್ದೇನೆ. ಹ, ಇಲ್ಲಿ ಈಗ ಭೀಮನು ಬಿದ್ದದ್ದು ಅಂತ ಹೇಳಿದ್ರೆ ಹ್ಮ್. ಎಲ್ಲಿಯೋ ಮಧ್ಯಾಹ್ನದಿಂದ ಈ ಕೌರವನನ್ನು ಹುಡುಕಿ ಹ. ಈ ಸುಡು ಬೇಸಿಗೆಯಲ್ಲಿ ಬೆವರಿಳಿಸಿಕೊಂಡು ಹ್ಮ್. ಒಂದಷ್ಟು ಮೂರ್ಛೆ ಹೋಗಿರ್ಬೇಕು, ಹೊರತು ಅವನಿಗೇನು ಆಗಿರ್ಲಿಕ್ಕಿಲ್ಲ. ಹ. ಮತ್ತೆ ಇವ ಇಷ್ಟು ವಿಜೃಂಭಿಸಿ ಮಾತನಾಡುವುದು ಹೇಗೆ ಗೊತ್ತೇ? ಹ್ಮ್. ಇಷ್ಟು ಹೊತ್ತು ಆದ ಆಯಾಸನೆಲ್ಲ ಕರಗಿಸಿಕೊಂಡು ನೀರಿನೊಳಗಿದ್ದು ತಂಪಾಗಿ ಈಗ ಎದ್ದು ಬಂದವ. ಹ. ಹಾಗಾಗಿ ಸ್ವಲ್ಪ ಮೈಯ ಬಲ ಹೆಚ್ಚಿಸಿಕೊಂಡು ಹ. ಏನೋ ದೊಡ್ಡ ಸಾಹಸ ಮಾಡಿದ್ದೇನೆ ಎಂದುಕೊಂಡು ಮೆರೆದಾಡ್ತಾ ಇದ್ದಾನೆ. ಹ. ಒಮ್ಮೆ ಅಣ್ಣನ ಮುಖವನ್ನು ಸೂಕ್ಷ್ಮವಾಗಿ ನಾನು ನೋಡಿದ್ದು, ಹ್ಮ್. ಏನು ಆಗದ ಹಾಗೆ ಆಚೆ ತಿರುಗಿಸಿ ನೋಡ್ತಾ ಇದ್ದಾನೆ. ಒಳ್ಳೇದಾಯ್ತು, ಒಳ್ಳೇದಾಯ್ತು, ಸಂದರ್ಭಕ್ಕೆ ಇದು ಬರ್ತದೆ ಅಂತ ಹೇಳಿಕೊಂಡು ಹ. ಇದು ನೋಡು ಭೀಮನ ಮೈಯನ್ನು ಒಮ್ಮೆ ತಡವಿದ್ದೇನೆ. ಭೀಮಸೇನ ನೋಡುತ್ತಲ್ಲಿ. ಹಾ ಹಾ ಉದಯನಾಯ್ತು ಪ್ರಭಾವ.
ನೆಲ ಕಚ್ಚಿ ಹೋಯಿತೆ. ಇಲ್ಲ, ನಿನ್ನದೆಲ್ಲವೂ ಪರಾಕ್ರಮ ಕಮರಿ ಹೋಯಿತು. ಏಳು, ಎದ್ದೇಳೋ ನೀನು. ಹೇಗೆ ಏನು ಎದ್ದೇಳುವುದಿಲ್ವೇ? ನೀನೇನು ಮಾಡಿದೆ ನಮ್ಮನ್ನು ಹೊತ್ತು ಕಪಟದ ಜೂಜಾಟವನ್ನು ಆಡಿದೆಯಲ್ಲ. ಬಾ, ಈಗ ಆಟವಾಡೋಣ, ಜೂಜಾಟ ಆಡೋಣ. ಬಾ ಬಾ, ಎದ್ದೇಳುವುದಿಲ್ವೇ? ಹೇಳುವುದಿಲ್ವೇ ನೀನು? ಇದೋ ನಮ್ಮನ್ನು ಕಾನನ ಕಟ್ಟಿದ್ದಕ್ಕಾಗಿ ಇದೆರಡುಗಾಲಿನಿಂದ ತುಳಿತಾ ಇದ್ದೇನೆ. ಬಾ. ಇಲ್ಲ, ಬರುವುದಿಲ್ವ? ನನಗೆ ವಿಷದ ರೊಟ್ಟನ್ನು ತಿನ್ನಿಸಿ ನೀರಿಗಾಗಿ ನೀರಿನಲ್ಲಿ ಬಿಟ್ಟವನಲ್ವೇ ನೀನು? ಎದ್ದೇಳ, ಬಾ. ಇದೋ ತೊಳೆದಿದ್ದೇನೆ ನಿನಗೆ. ಅಂದು ಅರಗಿನಾಲಯವನ್ನು ನಿರ್ಮಿಸಿ ನಮ್ಮನ್ನು ಜೀವಂತ ದಹನ ಮಾಡುವುದಕ್ಕಾಗಿ ಒಂದೇ ಅಲ್ವ? ಬಾರ, ಇದೋ ತುಳಿದಿದ್ದೇನೆ ನೀನು. ಗುರುಗುಲ ಅನ್ಯಾಯ, ಅಧರ್ಮ. ಭೀಮಸೇನ, ಏನು ಮಾಡಿದೆ? ನಾನು ಕಲಿಸಿದಂತಹ ವಿದ್ಯೆಯನ್ನು ಅಧರ್ಮ ಮುಖೇನವಾಗಿ ಈ ಕೌರವನಲ್ಲಿ ಪ್ರಯೋಗ ಮಾಡಿದೆಯಾ? ಇದು ಅನ್ಯಾಯ. ನಮ್ಮ ಧರ್ಮವನ್ನು ಮೀರಿ ನೀನು ಮುಂದೆ ನಡೆಯುತ್ತೀಯಲ್ಲ, ಇದು ಅಧರ್ಮದ ಯುದ್ಧ. ಈ ರೀತಿ ಮಾಡಬಾರದು. ನಾನು ಬಿಡುವುದಿಲ್ಲ. ಅಣ್ಣ, ಇದು ಏನಾಟ? ಏನು ಇದು? ನನ್ನ ದೇವನ ಇದೇನು ರೋಷ ಬಂದುದೇಕೆ? ಚಂದ್ರವಾಯ್ತು ಇದೇನು ಅಣ್ಣ ದೇವತೆ ರೋಷ ಬಂದುದೇ ಕಿರಿದು ಸುಮನ ಮಾಡಿದವನಲ್ಲಿ ಕೂಡಿ ನಾವಿರುತ್ತೋ. ಚಂದವಾಯ್ತು. ಅಣ್ಣ, ಅಲ್ಲ, ಸ್ವಲ್ಪ ಬಿಡುವುದಿಲ್ಲ. ನಮ್ಮ ಯುದ್ಧದ ನಿಬಂಧನೆಯನ್ನು ಮೀರಿ ಅವನ ಸೊಂಟದಿಂದ ಅವನ ತೊಳೆಯ ಒಡೆದು ಕೌರವನ್ನು ಉರುಳಿಸಿದ್ದಾನೆಂದಾದರೆ ಇದು ಅಧರ್ಮದ ಯುದ್ಧವಲ್ಲವೇ? ಈ ಧರ್ಮದ ಯುದ್ಧದಲ್ಲಿ ಅಧರ್ಮ ರೀತಿಯಲ್ಲಿ ಈ ರೀತಿಯಲ್ಲಿ ಯುದ್ಧ ಮಾಡಿದಂತ ನನ್ನ ಶಿಷ್ಯನಾದರೇನು ಆ ಭೀಮಸೇನನ್ನು ಬಿಡುವುದಿಲ್ಲ. ಈಗ ನೀನು ಗದೆ ಹಿಡಿದದ್ದ? ಹೌದು. ಇಷ್ಟು ಕೋಪ ಬರುವುದಾ? ಮತ್ತೆ ಈಗ ನಮ್ಮಣ್ಣನಿಗೆ ಇಷ್ಟು ಕೋಪ ಬರ್ತದೆ ಅಂತ ನನಗೆ ಗೊತ್ತಾಗೋದು ಈಗ ಅಲ್ಲ, ಅವನು ಬಿಡುವ ನನ್ನ ಶಿಷ್ಯ ಅಲ್ಲವೇ ಅವನು? ಈಗ ಶಿಷ್ಯರಲ್ವೇ? ಆ ರೀತಿಯಲ್ಲಿ ಅಮೋಘವಾದಂತ ಯುದ್ಧವನ್ನು ಆ ಕೌರವ ಮಾಡಿದ್ದಾನೆ. ಆ ರೀತಿಯಲ್ಲಿ ಯುದ್ಧವನ್ನು ಮಾಡಿ ಜಯಿಸಿದ್ದು ಅವನೇ. ಇವನು ಮೋಸದಿಂದ ಅನ್ಯಾಯದಿಂದ ಅವನ ತೊಳೆಯನ್ನು ಒಡೆದು ಈಗ ನೆಲಕ್ಕೆ ಉರುಳಿಸಿದ್ದಾನೆ. ಅವನನ್ನು ಬಿಡಬಹುದೇ? ಎಲ್ಲಿದ್ದಾನೆ? ಇಷ್ಟು ಕೋಪ ಚಂದವೇ ಅಂತ ನಾನು ಕೇಳುವುದು. ಒಮ್ಮೆ ಸಮಾಧಾನದಿಂದ ಆಲೋಚನೆ ಮಾಡಿ ನೋಡಂತೆ. ಏನು ಸಮಾಧಾನ? ಅಲ್ಲಿ ಭೀಮಸೇನನನ್ನು ಅಣ್ಣ ಧರ್ಮಜ ಸಮಾಧಾನಿಸ್ತಾ ಇದ್ದಾನೆ. ಅಲ್ಲಿ ಅವರ ಸಮಾಧಾನ ನಡೀತಾ ಇದೆ. ಅವರಿಗೂ ಅಲ್ಲಿ ಆ ಧರ್ಮದ ಮುಖ ನೋಡುತ್ತೆ, ಎಷ್ಟು ಪಾಪ ದುಃಖದಿಂದ ಬಳಲ್ತಾ ಇದ್ದಾನೆ. ಹತ್ತದ್ದು ಕೌರವ, ದುಃಖ ಬರುವುದು ಧರ್ಮಜನಿಗೆ. ಅವನಿಗೆ ಯಾಕೆ ದುಃಖ? ಈಗ ನಿನಗೆ ಯಾಕೆ ಇಷ್ಟು ಕೋಪ ಅಂತ ನಾನು ಕೇಳುವುದು. ಅನ್ಯಾಯದ ಯುದ್ಧ ಮಾಡಿದ್ದಾನೆ. ಎಲ್ಲಿ ಅನ್ಯಾಯ ಅಂತ ನಾನು ಕೇಳುವುದು. ಅಧರ್ಮ ಅಲ್ಲವ? ನೀನು ನೋಡಂತೆ ನಮ್ಮ ಗದಾಯುದ್ಧ ಪ್ರಕಾರವಾಗಿ ಅವನ ತೊಳೆಗೆ ನೀನೇ ಅಲ್ವೇ ನೀನು ಹೇಳಿದ್ದು ಗದಾ ಯುದ್ಧದ ನಿಯಮವನ್ನು? ತೀರ್ಪುಗಾರರಾಗಿ ನಿನ್ನ ಎತ್ತರದ ವಾಹನದಲ್ಲಿ ನಾನು ಕುಳಿಸಿದ್ದೆ. ಹೌದು. ಸ್ವಲ್ಪ ಹೊತ್ತಿನ ಮೊದಲು ಇದೇ ಕೌರವ ಅವನ ತಲೆಗೆ ಹೊಡೆದ. ಹೊಡಿಬಾರ್ದಂತ ನಿಯಮ ನಿನ್ಗೂ ಗೊತ್ತು, ನನಗೂ ಗೊತ್ತು. ನೀನೇ ಹೇಳಿಲ್ವಾ ಅಲ್ಲಿ? ಆಗ ನೀನು ಆಚೆ ನೋಡಿಕೊಂಡು ಏನು ಆಗದ ಹಾಗೆ ಕೂತಿದ್ದಿ. ಅವನು ಹೊಡೆಯಲಿಲ್ಲ, ಅವ ಬಿದ್ದದ್ದು ಭೀಮ. ಅದು ನೀನು ಹೇಳುವುದು. ಹೌದು. ಈಗಲೂ ಕೌರವ ಬಿದ್ದದ್ದೆ ಅಲ್ಲ, ತೊಡೆಗೆ ಬಿದ್ದದಂತ ಹೇಳಲಿಕ್ಕೆ ನೀನು ನಾನು ಹೇಳಲಿಕ್ಕೆ ಯಾರು ಅಲ್ಲ. ಅವನಿಗೆ ಮಾರ್ತಾಂಡ ಮಣಿಗಳ ಶಾಪವೇ ಇದೆ.
ಅವ ಮುನಿಗಳು ಬಂದಾಗ ತೊಡೆ ಗಟ್ಟಿ ನಕ್ಕಿದ್ದ. ನಿನ್ನ ತೊಡೆಯನ್ನು ಭೀಮನ ಘಾತದಿಂದ ಮುರಿದು ಹೋಗ್ಲಿ ಅಂತ ಹೇಳಿ ಅಲ್ಲಿ ಶಾಪ. ಹೌದಾ? ಭೀಮನು ಅವನ ತೊಡೆಯನ್ನು ಮುರಿತೇನೆ ಅಂತ ಹೇಳಿ ತುಂಬಿದ ಸಭೆಯಲ್ಲಿ ಶಾಪ ಕೊಟ್ಟ. ಇದು ಪ್ರತಿಜ್ಞೆ ಮಾಡಿದ್ದು. ಅವನ ಶಾಪ ಇವನ ಪ್ರತಿಜ್ಞೆ. ಇಲ್ಲಿ ಯುದ್ಧದಲ್ಲಿ ತೀರ್ಪುಗಾರ ನೀನು, ನಾನು ಸುಮ್ಮನೆ ನಿಂತು ನೋಡಿದ್ದು. ಎಲ್ಲವೂ ಮುಗಿದಿದೆ. ದುಃಖ ಪಾಂಡವರಿಗೂ ಇದೆ, ಕೌರವರ ಬಾಳ್ಯದಲ್ಲಿ ಅಳಲಿಕ್ಕೂ ಇಲ್ಲಿ ಜನ ಯಾರೂ ಇಲ್ಲ. ನೀನು ತುಂಬಾ ಬಳಲಿದ್ದೀಯ ತೀರ್ಥಾಟನೆಗೆ ಹೋಗಿ. ಎಷ್ಟು ಸಮಯ ಆಯ್ತು ನೀನು ಹೋಗಿ? ನಿಮಗೆ ಒಂದು ಕಡೆಯಿಂದ ಹಸಿವೆ, ಒಂದು ಕಡೆಯಿಂದ ನೀರಡಿಕೆ, ಮಾತಾಡಲಿಕ್ಕೆ ಸರಿಯಾಗಿ ಆಗುವುದಿಲ್ಲ ನಿನಗೆ. ಇಲ್ಲಿ ಒಟ್ಟಾರೆ ನಿನ್ನ ಶಿಷ್ಯನನ್ನು ನೋಡುವಾಗ ಒಮ್ಮೆ ನೀನು ಏರುಮೇರಾಗಿದ್ದಿ. ಇದೆಲ್ಲ ಬೇಡ ಅಲ್ಲ ನಮ್ಗೆ. ಅವರವರದ್ದನ್ನು ಪ್ರಾರಬ್ಧ ಅವರವರು ನೋಡಿಕೊಳ್ತಾರೆ. ಅಲ್ಲಿ ಅತ್ತಿಗೆ ನಿನ್ನನ್ನು ದಾರಿ ಕಾಯ್ತು ಎಷ್ಟು ದಿನ ಆಯ್ತು ನೋಡಂತೆ. ಒಮ್ಮೆ ದ್ವಾರಕೆಗೆ ಹೋಗಿ ಆ ಅತ್ತಿಗೆಯನ್ನು ಸಮಾಧಾನಿಸಿ. ಅದು ಸರಿ. ನಮಗೆ ಯಾಕೆ? ನಿನ್ಗೆ ಯಾಕೆ ನನಗೆ ಯಾಕೆ? ಅವರವರದ್ದನ್ನು ಅವರವರು ಅನುಭವಿಸ್ತಾರೆ. ಇಲ್ಲಿ ಧರ್ಮಕ್ಕೆ ವಿಜಯವಾಗಿದೆ ಎನ್ನುವುದಷ್ಟೇ ತಾತ್ವಿಕ ಹೊರತು ನಿನಗೂ ಬೇಡ ನನಗೂ ಬೇಡ. ನೀನು ದ್ವಾರಕೆಗೆ ಹೋಗು, ನಾನು ಒಂದಷ್ಟು ಹೊತ್ತು ಇವರೊಟ್ಟು ಇದ್ದು ಇವರದ್ದು ಏನು ಅಂತ ನೋಡಿಕೊಂಡು ಮತ್ತೆ ಬರ್ತೇನೆ. ಆಗ್ಲಿ ಅಲ್ವೇ? ಆಗ್ಲಿ ಆಗ್ಲಿ ಆಗ್ಲಿ. ದೊರೆಯೊಳ ಬೆಸರಾಂತ ಮಂಗಳಾಯ ಪುರಗೊಳ್ಳುವುದು ಸ್ಥಿರವಾಗಿ ನಿಲ್ಲಿಸಿರುವ ಮಂಗಳಾದೇವಿಗೆ ಶರಣಾಗತ ಪರಿಪಾಲಕಿ ಭವಗರಿ ಕುರಿತ ನಿವಾರಕಿ ಶಂಕರಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳೋ ಭದ್ರೋ ಶುಭ ಮಂಗಳೋ. ಕೌರವ